ಇದು ಸ್ಪಂದನ ವಾಹಿನಿ ಹಾಗೇನೆ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆ ನಡಿಬೇಕಾದ್ರೆ ನಾವೆಷ್ಟು ಇಂಪಾರ್ಟೆಂಟು ಅಷ್ಟೇ ನಮಗೆ ಇಂಪಾರ್ಟೆಂಟ್ ನಮ್ಮ ಸ್ಪಾನ್ಸರ್ಸ್ಗಳು. ಅವರನ್ನು ಈ ಒಂದು ಹೊತ್ತಿನಲ್ಲಿ ನೆನೆಸ್ಕೊಂಡು ಅವರಿಗೆ ಧನ್ಯವಾದ ಅಂತ ಹೇಳುವಂತಹ ಹೊತ್ತು. ಸೊ ವಿ ಹ್ಯಾವ್ ಹನ್ಸಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಹಾಗೆಯೇ ಸುಧಾ ಜುವೆಲರ್ಸ್, ಟೋನಿ ಎಸ್ಟೇಟ್, ವಿಜಯ ಲೈಟ್ಸ್ ಆ್ಯಂಡ್ ಸೌಂಡ್ಸ್, ಹಾಗೆಯೇ ಕಾಸ್ಟ್ಯೂಮ್ ಕಾಟೇಜ್ ಮಂಗಳೂರು, ಸೃಷ್ಟಿ ಗಾರ್ಡನ್ಸ್, ಇವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಓಕೆ, ಕಾರ್ಯಕ್ರಮ ಶುರುವಾಗಬೇಕಾದ್ರೆ ಎಲ್ಲರೂ ಬಂದಾಯ್ತು, ನಾವು ಬಂದಾಯ್ತು, ನೀವು ಕೂಡ ಇದ್ದೀರಾ. ಸೊ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನಮ್ಮ ತ್ರಿಮೂರ್ತಿಗಳಿಗೋಸ್ಕರ. ಅವರಿದ್ರೇ ಕಾರ್ಯಕ್ರಮಕ್ಕೆ ಕಳೆ. ಕೊನೆಯ ವಾರದಲ್ಲಿ ಮತ್ತೆ ಈ ಸೆಮಿಫಿನಾಲೆಯ ಕಂಟೆಸ್ಟೆಂಟ್ಗಳನ್ನ ಅಳೆದು ತೂಗಿ ನಿರ್ಣಯ ಮಾಡೋದಕ್ಕೆ ತ್ರಿಮೂರ್ತಿಗಳನ್ನ ಸ್ವಾಗತಿಸೋದಕ್ಕೆ ನಾವು ರೆಡಿ, ಕರ್ನಾಟಕ ರೆಡಿ, ಕಂಟೆಸ್ಟೆಂಟ್ ರೆಡಿ. ಮತ್ತೆ ತಡ ಮಾಡೋದು ಯಾಕೆ ಅಲ್ವಾ? ಎಸ್, ಮೊದಲನೇದಾಗಿ ನಮ್ಮ ಡ್ಯಾನ್ಸ್ ನ ಮುಖಾಂತರ ಎಲ್ಲರ ಕರ್ನಾಟಕದ ಮನಸ್ಸು ಗೆದ್ದಂತಹ ನಮ್ಮ ವೆರಿ ಪ್ರಿಟಿ ಗರ್ಲ್, ದಟ್ ಈಸ್ ನನ್ ಅದರ್ ದ್ಯಾನ್ ಸಾಕ್ಷಿ ಅವರಿಗೆ ಬರಲಿ ಜೋರಾದಂತಹ ಚಪ್ಪಾಳೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಯಾಕೆ ಪಕ್ಕದಲ್ಲಿ ಅಣ್ಣ ಬೇಡವಾ? ಬೇಡ, ಬೇಡ 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 ಬೇಡ. ನಾಗರಬಾವಿಯಿಂದ ಮೀಟರ್. ಆಯ್ತು. ಈ ಸೆಮಿಫಿನಾಲೆಯಲ್ಲಿ ನಮ್ಮೆಲ್ಲರನ್ನ ಮತ್ತೆ ನಿಮ್ಮನ್ನ ಅತ್ಯಂತ ತೀಕ್ಷ್ಣವಾದಂತಹ ಮಾತುಗಳೊಂದಿಗೆ ತಿದ್ದೋದಿಕ್ಕೆ, ಮತ್ತೆ ಕರ್ನಾಟಕದ ಹೆಜ್ಜೆಯನ್ನ ತಿದ್ದಿ ಅವರನ್ನ ಮುನ್ನಡೆಸೋದಕ್ಕೆ, ಇಷ್ಟು ವರ್ಷಗಳ ಕಾಲ ಕರ್ನಾಟಕದ ಅತ್ಯುತ್ತಮ ನೃತ್ಯ ನಿರ್ದೇಶಕರಾಗಿ, ತುಳುರಂಗದ ಹೆಮ್ಮೆಯ ಕಲಾವಿದರಾಗಿ ಗುರುತಿಸಿಕೊಂಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಸ್ಫುರದ್ರೂಪಿ ಹುಡುಗ ಸೂರಜ್ ಸಾನಿ ಆನ್ ಸ್ಟೇಜ್. ಪ್ರೀತಿಯ ಚಪ್ಪಾಳೆ, ಕರ್ನಾಟಕ ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನಮ್ಮ ಪ್ರೀತಿಯ ಸೂರಜ್ ಸಾನಿ. ವೆಲ್ಕಮ್ ಒನ್ಸ್ ಅಗೇನ್ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆಗೆ. ಏನ್ ಗೊತ್ತಾ, ಎಲ್ಲ ನನ್ನ ಪಕ್ಕನೇ ಇವತ್ತು. ಸೂರಜ್ ಬಕ್ಕಲ್ಲ ನಮ್ಮ ತಿಕ್ಕರುಂಡು. ಪಾರ್ಟಿ ಚೇಂಜ್ ಆಯ್ತು ಅಲ್ಲ, ಈ ಸಲ ಒಂದು ಚೇಂಜ್ ಮಾಡುವ ಅಂತ. ಓಕೆ, ಪರವಾಗಿಲ್ಲ. ಸೊ ಇಲ್ಲ ಅಂದ್ರೆ ನಮ್ಗೆ ಹೆಣ್ಮಕ್ಳು ಗೋಳನ್ನು ಕಾಣ್ಲಿಕ್ಕೆ ಆಗೋದಿಲ್ಲ ಸರ್. ಆಯ್ತು ಸರ್, ಓಕೆ, ತಡ ಮಾಡದೆ ಇನ್ನೋರ್ವ ನಮ್ಮ ಜಡ್ಜ್. ಸೊ ಅದೆಷ್ಟು ವೇದಿಕೆಗಳಲ್ಲಿ ತಮ್ಮ ನೃತ್ಯದ ಮುಖಾಂತರ ಕರ್ನಾಟಕದ ಮನಸ್ಸು ಗೆದ್ದಂತಹ ಪ್ರತಿಭೆ, ದಟ್ ಈಸ್ ನನ್ನದ ದಾನ್ ಸುಮಿತ್ ಆಮೀನ್. ಬರ್ಲಿ ಜೋರಾದಂತಹ ಚಪ್ಪಾಳೆ. Proudly choreographer our coastal area, that is Sumit Amin on stage. Thank you sir. Welcome once again Karnataka Best Dancers Juniors ಗೆ. ಸೊ ತ್ರಿಮೂರ್ತಿಗಳ ಆಗಮನ ಆಗಿದೆ. ಸೆಮಿಫಿನಾಲೆಯ ಈ ಸಂಚಿಕೆಯನ್ನ ಮುಂದುವರಿಸೋದಕ್ಕೆ ಎಲ್ಲರೂ ತುದಿಗಾಲು ನಿಂತಿದ್ದಾವೆ. ಬಿಕಾಸ್ 2 ಸಂಚಿಕೆಗಳು 2 ವಾರಗಳು ನಮ್ಮನ್ನ ಕಿಕ್ಕೇರಿಸಿದ್ದಾವೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸೂರಜ್ ಸರ್ ಈ ವಾರ? ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಸೆಮಿಫಿನಾಲೆ ಒಂದು ಒಳ್ಳೆ ಟಕ್ಕರ್ ಕೊಡ್ತಾ ಇದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸ್. ಆ್ಯಂಡ್ ನನಗೆ ತುಂಬ ಖುಷಿ ಏನಂದರೆ ಈ ವೇದಿಕೆನ ತುಂಬ ಚಾಲೆಂಜ್ ಆಗಿ ತಗೊಂಡು ಡಿಫ್ರೆಂಟ್ ಫಾರ್ಮ್ಸ್ನ ಡಿಫ್ರೆಂಟ್ ಕಾನ್ಸೆಪ್ಟ್ನ ತಗೊಂಡು ವೇದಿಕೆಗೆ ಕೊರಿಯೋಗ್ರಾಫರ್ ಆಗಲಿ ಕಂಟೆಸ್ಟೆಂಟ್ಸ್ ಆಗಲಿ ಅವ್ರು ಬರ್ತಾ ಇರೋದು ಹ್ಯಾಟ್ಸ್ ಆಫ್ ಎವ್ರಿ ಒನ್. ಆ್ಯಂಡ್ ಈ ಶೋ ಒಂದು ದೊಡ್ಡ ಹಿಟ್ ಆಗಿದೆ ಆಲ್ರೆಡಿ. ಸೊ ಎಲ್ಲ ಕರ್ನಾಟಕದ ಜನತೆಗೆ ಧನ್ಯವಾದ. ಆ್ಯಂಡ್ ಇವತ್ತು ಕೂಡ ಅಂಥದ್ದೇ ಒಂದು ಟಗ್ ಆಫರ್ ಆಗಕ್ಕಿದೆ. ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೊ ನಿಮ್ಮ ಮಾತು ಇವರಿಬ್ಬರ ಮಾತು ಸೇರಿ ನಿಮ್ಮ ಮಾತಾಗಿದೆ ಇವತ್ತು. ಧನ್ಯವಾದಗಳು. ನಿಮಗೋಸ್ಕರ ಹಾಟ್ ಆಗಿರುವಂತಹ ಹಾಟ್ ಸೀಟ್ ವೆಯ್ಟ್ ಮಾಡ್ತಾ ಇದೆ. ದಯವಿಟ್ಟು ಅಲ್ಲಿ ಕುತ್ಕೊಂಡು ಒಳ್ಳೆ ಜಡ್ಜ್ಮೆಂಟ್ ಅನ್ನು ಕೂಲ್ ಆಗಿ ಕೊಡ್ಬೇಕಂತ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ನಿಮ್ಮ ಪ್ರೀತಿಯೊಂದಿಗೆ ನಿಮ್ಮನ್ನು ಅಲಂಕರಿಸಿಕೊಳ್ಳೋದಕ್ಕೆ ಆಹ್ವಾನಿಸಿ ಬೇಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆಗೆ ಜಡ್ಜಸ್ ಬಂದ್ರು, ಎಲ್ಲನೂ ಕೂಡ ನಡೀತು. ಆದರೆ ಇಂಪಾರ್ಟೆಂಟ್ ಆಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗೆಸ್ಟ್ ಈ ಒಂದು ಎಪಿಸೋಡಲ್ಲಿ ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ. ಸೊ ವಿ ಹ್ಯಾವ್ ಪೂರ್ಣಚಂದ್ರ ಜೈನ್, ಹಾಗೆಯೇ ಅವರ ಧರ್ಮ ಪತ್ನಿ ಅಪೇಕ್ಷಾ ಅವರು. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಜೊತೆಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ಸೊ ಇವರ ಬಗ್ಗೆ ಹೇಳುವುದಾದ್ರೆ ಮೂಡಬಿದ್ರೆಯ ಪ್ರಭಾತ್ ಸಿಲ್ಕ್ ಇದ್ರ ಮಾಲೀಕರು, ಜೊತೆಗೆ ನಮ್ಮ ರೋಟರಿ ಕ್ಲಬ್ ಟೆಂಪಲ್ ಟೌನ್ ಇದ್ರ ಪ್ರೆಸಿಡೆಂಟ್ ಕೂಡ ಹೌದು. ಅಪೇಕ್ಷಾ ಅವರ ಬಗ್ಗೆ ಹೇಳಬೇಕಾದ್ರೆ ಇವರೊಬ್ರು ಅದ್ಭುತವಾದ ಸಿಂಗರ್ ಕೂಡ ಹೌದು. ಸೊ ಅವರಿಗೂ ಕೂಡ ದೇವರು ಕಲಾಮಾತೆ ಒಂದು ಸಂಗೀತ ಕ್ಷೇತ್ರದಲ್ಲಿ ಬೆಳೆಯುವಂತಹ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ
ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಪೂರ್ಣಚಂದ್ರ ಜೈನ್ ಅಂಡ್ ಅಪೇಕ್ಷಾ ಜೈನ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಮ್ಮ ಮೂಡಬಿದ್ರೆಯಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಇದರ ಸೆಮಿ ಫಿನಾಲೆ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದೀರಿ. ಅಲ್ಲಿ ಹೋಗುವ ಆ ಒಂದು ಸೀಟಲ್ಲಿ ಕೂತ್ಕೊಳ್ಳುವ ಮೊದಲು ಗಂಡ ಮಾತಾಡ್ತೀರಾ ಹೆಂಡತಿ ಮಾತಾಡ್ತೀರಾ ಅದು ಗೊತ್ತಿತ್ತು, ನೀವು ಹಾಗೇನೆ ಹೇಳ್ತೀರಾ ಅಂತ. ಸೊ ಯಾವತ್ತಿದ್ರು ಕೂಡ ಹೆಣ್ಮಕ್ಳೇ ಮೊದಲು ಗುರು. ಈಗ ಸೊ ಅಪೇಕ್ಷಾ ಅವರೇ, ನಿಮ್ಮ ಮಾತು. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಷ್ಟೇ, ಸಿಂಪಲ್ ಆ್ಯಂಡ್ ಸ್ವೀಟ್. ಸರ್ ಅವರು ಒಂದು ಲೈನ್ ಹೇಳಿದ್ರು, ನೀವು ಸ್ವಲ್ಪ ಜಾಸ್ತಿ ಮಾತಾಡ್ಬೋದಲ್ಲ. ಹಾಂ, ಎಲ್ರಿಗೂ ನಮಸ್ತೆ. ನಮ್ಮ ನಿತಿನ್ ಅವರು ಈ ಒಂದು ಕಾರ್ಯಕ್ರಮ ನಮ್ಮ ಈ ಒಂದು ಮೂಡುಬಿದ್ರೆಯಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಅದೇ ನಮಗೆ ದೊಡ್ಡ ಹೆಮ್ಮೆ. ಯಾಕಂದರೆ ನಾವು ಇಷ್ಟವರೆಗೆ ಇಂಥ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ಸೋಫಾದಲ್ಲಿ ಕೂತ್ಕೊಂಡು ನೋಡ್ತಾ ಇರುವಂಥದ್ದು. ಇವತ್ತು ನಾವು ಲೈವ್ ಆಗಿ ಇಲ್ಲಿ ಬಂದಿದ್ದೇವೆ. ಅದು ಕೂಡ ನಮ್ಮನ್ನು ಒಂದು ಕಮೆಂಟಿಗೋಸ್ಕರ ಕರೆದಿದ್ದಾರೆ, ಜಡ್ಜ್ ಅಲ್ಲ ನಾವು ಆ್ಯಕ್ಚುಲಿ. ಸ್ಟಿಲ್ ನಮಗೆ ಭಾಳ ಖುಷಿ ಆಗ್ತಾ ಉಂಟು. ಇಂತಹ ಕಾರ್ಯಕ್ರಮಗಳು ಇನ್ನೂ ಕೂಡ ನಮ್ಮ ಮೂಡುಬಿದ್ರೆಯಲ್ಲಿ ನಡೀಲಿ, ನಮ್ಮ ಸಹಕಾರ ಯಾವಾಗಲೂ ಇದೆ ಅಂತೇಳಿ ಈ ಮೂಲಕ ಹೇಳುತ್ತಾ, ಬಂದಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಗುಡ್ ಲಕ್ ಹೇಳುತ್ತಾ, ಅವರ ಪೇರೆಂಟ್ಸಿಗೆ ಕೂಡ ಗುಡ್ ಲಕ್ ಹೇಳುತ್ತಾ. ಯಾಕಂದರೆ ಪೇರೆಂಟ್ಸ್ ಅವರ ಡೆಡಿಕೇಶನ್ ಎಷ್ಟಿದೆ ಅಂತೇಳಿ ನಮಗೆ ಇಲ್ಲಿ ಆಗದಿಂದ ನೋಡ್ತಾ ಇದ್ದೇನೆ. ನಮಗೆ ಭಾಳ ಡೆಡಿಕೇಶನ್ ಇದೆ. ಇಷ್ಟೆಲ್ಲ ಮಕ್ಕಳು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ತಯಾರಾಗಬೇಕಾದ್ರೆ ಮಕ್ಕಳ ಹೆತ್ತವರ ಒಂದು ಕಮಿಟ್ಮೆಂಟ್ ಮತ್ತು ಡೆಡಿಕೇಶನಿಗೆ ಹ್ಯಾಟ್ಸ್ ಆಫ್. ಹಾಗೆ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಿದೆ ಹೇಳಿದರೆ ಮತ್ತೊಮ್ಮೆ ಖುಷಿ ಆಗ್ತಾಯಿದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು. ಧನ್ಯವಾದಗಳು. ನಿಮ್ಮ ಸಹಕಾರ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸದಾ ಇರಲಿ. ಆ್ಯಂಡ್ ಈಗ ನಿಮಗೋಸ್ಕರ ಸ್ಪೆಷಲ್ ಆಗಿರುವಂತಹ ಹಾಟ್ ಸೀಟ್ ಅಂತ ಹೇಳಲ್ಲ, ಅಲ್ಲಿ ಕುತ್ಕೊಂಡು ನೀವು ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿ ನಿಮ್ಮ ಮನದ ಒಪಿನಿಯನ್ ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮಾತಾಡುವ ಆ ಸೀಟಲ್ಲಿ ಕುತ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ ಪೂರ್ಣಚಂದ್ರ ಜೈನ್ ಹಾಗೆಯೇ ಅವರ ಧರ್ಮ ಪತ್ನಿಯಾದಂತಹ ಅಪೇಕ್ಷಾ ಜೈನ್ ಅವರಿಗೆ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಸೊ ನಮ್ಮ ಜಡ್ಜಸ್ ಬಂದಾಯ್ತು, ಸ್ಪೆಷಲ್ ಗೆಸ್ಟ್ ಬಂದಾಯ್ತು. ಇನ್ನೇನಿದ್ರು ಕೂಡ ವೇದಿಕೆಗೆ ಇವತ್ತಿನ ಎಪಿಸೋಡ್ನ ಫಸ್ಟ್ ಕಂಟೆಸ್ಟೆಂಟ್ ವೇದಿಕೆಗೆ ಬರುವಂತಹ ಹೊತ್ತು. ಸೊ ಇವತ್ತಿನ ಎಪಿಸೋಡ್ನ ಮೊದಲ ಸ್ಪರ್ಧಿ ಬೆಂದಕಾಳೂರಿನ ಭೂಮಿಕಾ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಜೊತೆಗೆ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಭೂಮಿಕಾ ಫ್ರಮ್ ಬೆಂಗಳೂರು. Powerful people. Make places. Powerful. ಗರುಡನ್ ಹೊಡೆಯಕ್ಕೆ ಅಂತ ಒಬ್ಬ ರಾಕಿನ್ ಹುಡ್ಸಿದ್ವಿ. ಈ ರಾಕಿನ್ ಹೊಡೆಯಕ್ಕೆ ಇನ್ನೊಬ್ಬ ರಾಕಿನ್ ಹುಡ್ಸಕ್ಕಾಗಲ್ವಾ? ನಮ್ಮಪ್ಪನ ಕೈಲೇ ಆಗಿಲ್ಲ ಅಂದಮೇಲೆ ನಮ್ಮ ಅಪ್ರಾಣಿಗೂ ಇನ್ಯಾವನ ಕೈಲೂ ಆಗಲ್ಲ. ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ವಿಲನ್. ನೆಪೋಟಿಸಮ್ ಎಲ್ಲೋಡಿದ್ರು ರೆಕಮೆಂಡೇಶನ್, ಡೊನೇಷನ್, ಡಾಮಿನೇಷನ್, ಇನ್ಫ್ಲೂಯೆನ್ಸ್, ಲಂಚ. ಬಡವ್ರ ಮಕ್ಳು ಏನ್ ಮಾಡ್ಬೇಕು? ಒಬ್ನೇನು ಕತ್ತೆಗರಿಸ್ತವನ್ ಏನ್ ಮಾಡ್ಬೇಕು? ಮೆರಿಟ್ ಮೆರಿಟ್ ಅಲ್ಲಿ ಬಂದವರಮ್ಮ.
ನನಗೆ ಯಾರ ದೋಸ್ತಿನೂ ಬೇಕಾಗಿಲ್ಲ. ನನ್ನ ದುಶ್ಮನಿ ಯಾವನು ತಡ್ಕೊಳ್ಳಲ್ಲ. ಬಿಸ್ನೆಸ್ ಮಾಡೋಣ. ಅಂತ ಸುಡುವ ಜ್ವಾಲಾಗ್ನಿ ಹೂಂಕರಿಸಿ ಬುಸುಗುಟ್ಟಿದೆ. ಅಂತ ಕಡಿವ ಕತ್ತಿಯ ಉದದಿ ಉದಯಿಸಿದ ಹೆಬ್ಬಲ. ನಾನು ಸಾಮಾನ್ಯವಾಗಿ ಯುದ್ಧ ತಪ್ಸಕ್ ಪ್ರಯತ್ನಿಸ್ತೀನಿ. ಆಗಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ. चाचा मेरे लिए एक आखिरी काम करोगे? बोल रहे क्या चाहिए रे तेरे को? दुनिया. History tells us that powerful people come from powerful places. History was wrong. Powerful people make places powerful. ಏನ್ ಸಖತ್ತಾಗಿತ್ತು ಪವರ್. ಸೊ ಎಲ್ಲಿಂದ ಇದ್ದು? ಬೆಂಗಳೂರಿಂದ ಬಂದ ಪವರಾ? ಈ ಪವರಲ್ಲಿ ಅವಳಿಗೆ ಮೈಕ್ ಆನ್ ಮಾಡೋಕ್ಕೂ ಪವರ್ ಸಿಗ್ತಾ ಇಲ್ಲ, ಧೈರ್ಯ ಸಿಗ್ತಿಲ್ವಾ? ಓ, ಫುಲ್ ಶ್ಯೂರ್ ಆಗ್ತಾ ಇದೆ. ಎಸ್, ಸೊ ದೂರದ ಬೆಂದಕಾಳೂರಿಂದ ಬಂದಂತಹ ಒಂದು ಪವರ್. ಬೆಂಗಳೂರು, ಅದೇ. ಸೊ ಬಾರಿ ಇವತ್ತು ಮಂಗಳೂರಲ್ಲಿ ಫುಲ್ ಪವರ್ ಆಗಿದೆ. ಸೊ ಈಗ ನಿಮ್ಮ ಪವರ್ ಜಡ್ಜಸ್ಗೆ ಎಲ್ಲಿ ತನಕ ಕನೆಕ್ಟ್ ಆಯ್ತು ಅನ್ನೋದನ್ನು ಕೇಳುವಂಥ ಹೊತ್ತು ಒಟ್ಟು ನಮ್ಮ ಪವರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಲೇಡಿ ಸಾಕ್ಷಿ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಭೂಮಿಕಾ. ಹಾಯ್ ಮ್ಯಾಮ್. ಪವರ್ ಎಷ್ಟಿತ್ತು ಅಂದರೆ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಪವರ್ ಇತ್ತು. ಈ ಸೀಟಲ್ಲಿ ಕುತ್ಕೊಳ್ಳೋಕೆ ಕೂಡ ಆಗಿಲ್ಲ, ಅಷ್ಟು ಪವರ್ ಇತ್ತು ಇಲ್ಲಿ. ಥ್ಯಾಂಕ್ ಯು ಸೊ ಮಚ್. ಅಮೇಝಿಂಗ್ ಆ್ಯಟಿಟ್ಯೂಡ್, ಥ್ರೂ ಔಟ್ ಆ್ಯಟಿಟ್ಯೂಡ್ ಕ್ಯಾರಿ ಮಾಡಿರೋ ರೀತಿ, ನನಗೆ ನಿಜವಾಗ್ಲೂ ಇದು ಭೂಮಿಕಾನಾ ಅಂತ ಅನ್ನೋ ರೇಂಜಿಗೆ ಪರ್ಫಾರ್ಮ್ ಮಾಡಿರೋ ಭೂಮಿಕಾ ಇವತ್ತು. ಲೈಕ್ ಐ ವಾಸ್ ಲಿಟ್ರಲಿ ಇನ್ ಶಾಕ್. ಏನು ಹೇಳೋದಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಥ್ರೂ ಔಟ್ ಬೇಕಾದ್ರೆ ಕೇಳಿ, ಥ್ರೂ ಔಟ್ ಕಿರಿಚ್ತಾ ಇದ್ದೀನಿ. ಐ ಡೋಂಟ್ ನೋ, ನನಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಐ ವಾಸ್ ಸೋ ಹ್ಯಾಪಿ. ಸೊ ಅಂದರೆ ನನಗೆ ಒಂಥರ ಪವರ್ ಬಂದಿರೋ ಥರ ಇತ್ತು. ಸೊ ಅಮೇಝಿಂಗ್. ಆ್ಯಂಡ್ ಭೂಮಿಕಾ ಇಸ್ ಅ ಸ್ಟಾರ್ ಪರ್ಫಾರ್ಮರ್ ಇವತ್ತು. ಆ್ಯಂಡ್ ಒಬ್ಬರು ಫ್ಲಿಪ್ ಮಾಡಿದ್ರಲ್ಲ, ಅವ್ರನ್ನ ಕರಿಬೋದಾ? ಫ್ಲಿಪ್ ಮಾಡಿದವರು ಎಲ್ಲಿದ್ದಾರೆ? ಹಾಂ, ಎದುರುಗಡೆ ಬನ್ನಿ. ಅಮೇಝಿಂಗ್. ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ನಿಮ್ಮ ಇಡೀ ಟೀಮೇ ಇಂಡಿವಿಜುವಲ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಸ್ ಅ ಟೀಮ್ ಧಮಾಕ, ವೆರಿ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್. ಆ್ಯಂಡ್ ಆನ್ ಡಾಟ್ ಇದ್ರಿ ನೀವೆಲ್ಲ. ಸೊ ನನಗೆ ತುಂಬ ಖುಷಿ ತಂದುಕೊಟ್ಟಿರೋ ಪರ್ಫಾರ್ಮೆನ್ಸ್ ಅಂತಲೇ ನಾನು ಹೇಳ್ಬೋದು. ಭೂಮಿಕಾಯಿಂದ ಆಫ್ಟರ್ ದಿಸ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಹೆಚ್ಚಾಗಿದೆ ಅಂತ ಹೇಳ್ತೀನಿ. ಡು ನಾಟ್ ಡಿಸಪಾಯಿಂಟ್ ಅಸ್. ರಿಯಲಿ ವೆರಿ ಪ್ರೌಡ್ ಆಫ್ ಯು. ಲವ್ ಯು. ಲವ್ ಯು ಟು ಮ್ಯಾಮ್. ಹಾಂ, ಈಗ ಪವರ್ ಸಿಕ್ತಮ್ಮ? ಸಿಕ್ತು. ಓಕೆ, ಸೊ ಓವರ್ ಟು ಸುಮೀತ್ ಸರ್, ಹೇಗೆ ಅನ್ನಿಸ್ತು ನಿಮಗೆ ಒಂದು ಪರ್ಫಾರ್ಮೆನ್ಸ್? ಭೂಮಿಕಾ ಸರ್, ಏನು ಎನರ್ಜಿ ಅಮ್ಮ, ಫುಲ್ ಹೆವಿ ಹೈ ವೋಲ್ಟೇಜ್ ಆ್ಯಕ್ಟ್. ಆ ಥರ ಈಚ್ ಆ್ಯಂಡ್ ಎವ್ರಿ ಮೆಂಬರ್ಸ್ ಅಷ್ಟೇ ಎನರ್ಜಿಯಲ್ಲಿ ಗೊತ್ತಿದ್ರು. ಫಸ್ಟಿಂದ ಲಾಸ್ಟ್ ಆಗ ಎನರ್ಜಿ ಡ್ರಾಪ್ ಆಗಿದ್ದು ನನಗೆ ಕಾಣಲೇ ಇಲ್ಲ. ಎಸ್, ಅದು ಬಿಟ್ಟರೆ ಕೊರಿಯೋಗ್ರಫಿ ತುಂಬ ಇನೋವೇಟಿವ್ ಆಗಿತ್ತು. ಹಿಪ್ ಹಾಪ್ ನನ್ನ ಪರ್ಸ್ನಲ್ ಫೇವ್ರೇಟ್ ಸ್ಟೈಲ್. ನಾವು ಸಹ ಇದೇ ಮಾಡಿ
ಮುಂದೆ ಬಂದಿದ್ದು. ಈಗ ಅಲ್ಲಿ ಕೂತ್ಕೊಂಡಿದ್ದೀರಾ? ಎಸ್, ಈಗ ಇಲ್ಲಿ ಕೂತ್ಕೊಂಡಿದ್ದೇವೆ. ಆ ಥರ ತುಂಬಾ ಚೆನ್ನಾಗಿತ್ತು. ಕೊರಿಯೋಗ್ರಫಿ ಇನೋಟಿವ್ ಆಗಿತ್ತು, ಕ್ರಿಯೇಟಿವ್ ಆಗಿತ್ತು. ಇವನ್ ಫ್ಲಿಪ್ಸ್ ಆಗಲಿ ಆನ್ ಟಾಪ್ ಆನ್ ಟೈಮ್ಗೆ ಆಗಿತ್ತು. ಮತ್ತು ನಿಮ್ದು ಆ್ಯಟಿಟ್ಯೂಡ್ ಇದಲ್ಲ, ಆ ಕ್ಯಾರೆಕ್ಟರ್ಗೆ ಏನು ಡಿಮಾಂಡ್ ಮಾಡಿತಾ ಪರ್ಫೆಕ್ಟ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ತನಕ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಭೂಮಿಕಾ. ಥ್ಯಾಂಕ್ ಯು ಸುಮಿತಾ ಅವರೇ. ಸೂರಜ್ ಅವರೇ, ನಿಮ್ಗೆ ಹೇಗನ್ನಿಸ್ತು ಪರ್ಫಾರ್ಮೆನ್ಸ್? ಹಾಯ್ ಭೂಮಿಕಾ. ಹಾಯ್ ಸರ್. ರಾಕಿ ಬಾಯ್ದು ಒಂದು ಫೀಮೇಲ್ ವರ್ಷನ್ ನೋಡೋದಾದರೆ ನೀವೇ ಅದು. ಯಾಕೆಂದರೆ ಒಂದು ರಾಕಿ ಬಾಯ್ನ ಫೀಮೇಲ್ ವರ್ಷನಲ್ಲಿ ನೋಡೋದಾದರೆ ದಟ್ ಈಸ್ ಭೂಮಿಕಾ ಅಂತ. ಆ ಥರ ನಿಮ್ಮ ಆ್ಯಟಿಟ್ಯೂಡ್, ಸ್ವ್ಯಾಗ್, ಆ ಸೆಕ್ಷನ್ ತುಂಬ ಬ್ಯೂಟಿಫುಲ್. ಆ್ಯಂಡ್ ನಮಗೆಲ್ಲೂ ಅನಿಸಿಲ್ಲ ಇದು ನಿಮಗೆ ಕಾಂಪ್ಲಿಮೆಂಟ್, ಹುಡುಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಹುಡುಗರ ಜೊತೆ ಅಂತ. ಅಷ್ಟು ಟಕ್ಕರ್ ಕೊಟ್ಟಿದ್ದೀರಾ, ಎನರ್ಜಿ ವೈಸ್, ಎಕ್ಸ್ಪ್ರೆಷನ್ ವೈಸ್, ಆ್ಯಟಿಟ್ಯೂಡ್ ವೈಸ್, ಎಂಡ್ ತನಕ ಯು ಆರ್ ಇನ್ ಟು ದ ಕ್ಯಾರೆಕ್ಟರ್. ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ನಾರ್ಮಲಿ ಏನಾಗುತ್ತೆ ಅಂದರೆ ಹಿಪಾಪ್ ಅಂದ ತಕ್ಷಣ ನಾವು ತುಂಬ ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸಸ್ ವೀಡಿಯೋಸ್ನ ನೋಡಿರ್ತೀವಿ. ಸೊ ನಮ್ಮ ಮೈಂಡ್ ಅಲ್ಲಿ ಕಂಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಸಮ್ವೇರ್ ಲೆವೆಲ್ ಟು ದ ನ್ಯಾಷನಲ್ ಲೆವೆಲ್ ಪರ್ಫಾರ್ಮೆನ್ಸ್. ಹಾಗೆ ಇದನ್ನು ಕೊರಿಯೋಗ್ರಫಿ ಟೈಟಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಜಸ್ಟ್ ಲವ್ ದಿಸ್. ಆ್ಯಂಡ್ ಡೆಫಿನೆಟ್ಲಿ ಹೈಲೈಟ್ ಆಫ್ ಯುವರ್ ಪರ್ಫಾರ್ಮೆನ್ಸ್ ಇಸ್ ದ ಫ್ಲಿಪ್ಪರ್. ಹಿ ಹ್ಯಾಸ್ ಡನ್ ಎಕ್ಸಲೆಂಟ್ ಜಾಬ್. ಸೂಪರ್. ಆ್ಯಂಡ್ ಓವರಾಲ್ ತುಂಬ ಚೆನ್ನಾಗಿತ್ತು. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸೆಮಿಫಿನಾಲ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೂರಜ್ ಅವರೇ. ಓಕೆ, ಜಡ್ಜಸ್ ಆಯಿತು. ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ ಪೂರ್ಣಚಂದ್ರ ಜೈನ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಆ್ಯಂಡ್ ಈ ಪ್ರಸ್ತುತವಾದಂತಹ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕಾಂಪ್ಲಿಮೆಂಟ್ಸ್. ಪರ್ಫಾರ್ಮೆನ್ಸ್ ವಾಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆ್ಯಂಡ್ ಎನರ್ಜಿ ವಾಸ್ ಸೂಪರ್. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಪೇಕ್ಷಾ ಅವರೇ? ವಾಟ್ ಆ ಎನರ್ಜಿ, ಸೂಪರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಳ್ಳೆ ಕಮೆಂಟ್ ಸಿಕ್ತು. ಇನ್ನೇನಾಗುತ್ತೆ ಅನ್ನೋದನ್ನು ನಾವು ಕಾದು ಕೂತ್ಕೊಂಡು ನೋಡಬೇಕು. ಈ ಎನರ್ಜಿ. Yes. One more thing. I would like to thank my friends and my parents, my masters. Thank you so much. And don't cry. You have like no why you are crying? Thank you. Can we have the choreographer on stage please once? Yeah, choreographers ದಯವಿಟ್ಟು ವೇದಿಕೆಗೆ ಬರಬೇಕಾ? ಸೊ ಇವರ ಸಕ್ಸಸ್ ಹಿಂದೆ ಇರುವಂತಹ ಎರಡು ಮುತ್ತುಗಳು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಒಮ್ಮೆ ಜೋರಾದಂತಹ ಚಪ್ಪಾಳೆ. ಖುಷಿ ಆಯ್ತಾ ಸ್ಟೇಜಿಗೆ ಬಂದ್ರಲ್ಲ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ಒಂದು ರೌಂಡ್ನಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ನೀವು ನೋಡ್ತಾ ಕೂತ್ಕೊಂಡಿದ್ದೀರಿ. ಆದರೆ ಈಗ ಸಣ್ಣ ವಿರಾಮ ತೆಗೆದುಕೊಳ್ಳುವಂಥ ಹೊತ್ತು. ಸೊ ಮತ್ತೆ ಬರ್ತೇವೆ ಒಂದು ಸಣ್ಣ ವಿರಾಮದ ನಂತರ.
ಸಣ್ಣ ವಿರಾಮದ ನಂತರ ತಮ್ಗೆಲ್ರಿಗೂ ಕೂಡ ಸ್ವಾಗತ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಈ ವಾರದ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಅನ್ನ ಕರುನಾಡಿನ ಜನತೆಗೆ ಉಣಬಡಿಸಿ ಆಗಿದೆ. ಈ ಕಂಟೆಸ್ಟೆಂಟ್ಗೆ ಟಕ್ಕರ್ ಕೊಡೋದಕ್ಕೆ ಇನ್ನೊಂದು ಟೀಮ್ ವೇದಿಕೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಈಗಾಗಲೇ ರೌಂಡ್ 1 ಹಿಡಿದು ಮಹಾಯುದ್ಧದ ತನಕ ಗೋಲ್ಡನ್ ಬಜರ್ನ ಮೂಲಕವೇ ಜಡ್ಜಸ್ನ ಹೃದಯವನ್ನು ಗೆದ್ದಿದ್ದು ಮಾತ್ರವಲ್ಲದೆ ಎಸ್ಪೆಷಲಿ ಸಾಕ್ಷಿ ಅವರಿಂದ ಸಿಹಿ ಮುತ್ತನ್ನು ಪಡೆದಂತಹ ಸಾಕ್ಷಿಯವರ ಹಾಟ್ ಫೇವರೇಟ್ ಛೋಟಾ ಧಮಾಕ ವೇದಿಕೆ ಮೇಲೆ ಸೆಮಿಫಿನಾಲೆಯಲ್ಲಿ ಧಮಾಕ ಮಾಡೋದಕ್ಕೆ ಬರ್ತಾ ಇರುವಂಥದ್ದು ಕರ್ನಾಟಕ ಮತ್ತು ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಅನೂಪ್ ಫ್ರಮ್ ಅಂಕೋಲಾ. वो साला शिंदे शेट्टी बॉय को बहुत तंग कर रहा है, उसका सर फोड़ना है। पागल हो गया क्या? इंस्पेक्टर को कौन रे मारेगा? तुम मारोगे? बम्बई में कोई मारेगा या ये बच्चे लोग मारेंगे? तुम लोग मारोगे क्या इंस्पेक्टर को? कोई है? मर्द मिल गया रे साला. मैं आई कम क्या चाहिए रे तेरे को? दुनिया. ಕಣ್ಣಾಲಿಯ ಕಣ್ಣೀರಿಗೆ ತಾಸರಿದಿದೆ ಗ್ರಹಣ ಕಾಗಿಚ್ಚಲು ತಂಪೆರೆಸಲು ನಿಂತಂತಿದೆ ಗಗನ. ಹಿಂದೆ 1000 ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದ್ ಯುದ್ಧ ಗೆಲ್ಬಹುದು. ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ 1000 ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬಹುದು. ಈ ಸಮರದಲ್ಲಿ ಇನ್ನೊಬ್ಬನ ಹೆಜ್ಜೆ ಬಿತ್ತು. ಅವನ ಚಕ್ರಿ ಸೈಜ್ ಚಿಕ್ಕದಾಗಿದ್ರು, ಅವನ ಹೆಜ್ಜೆ ಇಟ್ಟರು ದಾರಿ ದೊಡ್ಡದಾಗಿತ್ತು. लड़का नहीं, मेरा नाम रॉकी है, याद रहेगा ना? रॉकी. ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗೆ ತಂದು ಕೊಡ್ತೀನಮ್ಮ.
ಉಸಿರ ಕೊನೆಯಲು ಮಾತು ನೆನಪಿರಲಿ ಮುಳ್ಳು ಹಾದಿಯ ಸಿಗುವುದು ಜಗದಲ್ಲಿ ಧೈರ್ಯ ಉಳಿದು ನಿಂತರೂ ಸಾಗಿ ಬಾ ಬರ್ಬಹುದಾ ಜೋರಾಗಿ ಚಪ್ಪಾಳೆ ಕರ್ನಾಟಕ. ಸೊ ನಮ್ಮ ಕರ್ನಾಟಕವನ್ನ ಚಂದನವನವನ್ನ ವಿಶ್ವವೇ ಮತ್ತೊಮ್ಮೆ ತಿರುಗಿ ನೋಡಿದ ಹಾಗೆ ಮಾಡಿದಂತಹ ಸಿನಿಮಾ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಶಾಶ್ವತವಾದಂತಹ ಮೈಲುಗಲ್ಲನ್ನು ನೆಟ್ಟಿದಂತಹ ಸಿನಿಮಾ, ದಟ್ ಈಸ್ KGF. ಅದರ ಛೋಟಾ ರಾಕಿ ಬಾಯ್ನ ಕಥೆಯನ್ನ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ ಜೂನಿಯರಲ್ಲಿ ಜೂನಿಯರ್ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ ಓವರ್ ಟು ಸುಮಿತ್ ಸರ್. ಅನೂಪ್ ಸರ್ ಚಿಂದಿ, ಥ್ಯಾಂಕ್ ಯು ಸರ್. ಏನು ಎನರ್ಜಿ ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ಈ ಚಾನಲ್ ಸ್ಟೈಲಲ್ಲಿ ಒಂದು ಸ್ವಲ್ಪ ಎನರ್ಜಿ ಡ್ರಾಪೇ ಆಗಿಲ್ಲ. ಲಾಕಿಂಗ್ ಆಗಲಿ ಬ್ಯಾಕಿಂಗ್ ಆಗಲಿ, ಬ್ಯಾಕಿಂಗ್ ಅನ್ನು ಹುಡುಗರು ಸಹ ಅದೇ ರೀತಿ ಅಷ್ಟೇ ಸ್ಟೈಲಲ್ಲಿ ಮಾಡಿದ್ದಾರೆ. ಅದು ತುಂಬ ನಂಗೆ ತುಂಬ ಇಷ್ಟ ಆಯಿತು. ಬಾಯ್ಸ್ ಅಲ್ವಾ, ಲಾಕಿಂಗ್ ಬ್ಯಾಕಿಂಗ್ ಎಸ್ ಹೌಸ್ ಎಲ್ಲ ಫಾರ್ಮನ್ನು ಬ್ಲೆಂಡ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಹಿಪ್ ಹಾಪ್ ಅಂತ ಹೇಳ್ತಾರಲ್ಲ, ಆ ಕಾಂಪಿಟೇಷನ್ ಲೆವೆಲ್ಗೆ ನೀವು ಕೊರಿಯೋಗ್ರಾಫ್ ಸೆಟ್ ಮಾಡಿದ್ರೆ ಆ ಥರ ನಂಗೆ ಅನಿಸಿ ತುಂಬ ಚೆನ್ನಾಗಿತ್ತು. ಫಸ್ಟಿಂದ ಲಾಸ್ಟ್ ತನಕ ವಾವ್ ವಾವ್ ವಾವ್. ಡಾನ್ಸಲ್ಲಿ ವಾವ್, ಪಲ್ಟಿಯಲ್ಲಿ ವಾವ್. ಎಸ್, ಪ್ರಾಪರ್ ಡಾನ್ಸ್ ಸ್ಟೈಲ್ ಚೂಸ್ ಮಾಡಿದಿರಾ, ಆ ಥರನೇ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದಿರಾ. KGF ಪಾರ್ಟ್ 2 ನೋಡ್ದಾರ ಇತ್ತು. ಫಸ್ಟ್ ಎಪಿಸೋಡ್ ಅರ್ಥ ಆಯ್ತಾ? 1 ನೋಡಿ ಆಯ್ತು, 2 ನೋಡಿತಾರೆ ಇತ್ತು. ಎಸ್, ಆಲ್ ದ ಬೆಸ್ಟ್. ಸೊ ಡೈರೆಕ್ಟರ್ ಸೂರಜ್ ಅನಿಲ್ ಸರ್. ಹಾಯ್ ಅನು. ಹಾಯ್ ಸರ್. ನನಗೆ ನಿಮ್ಮ ಓವರಾಲ್ ಗ್ರೂಪ್ ಪರ್ಫಾರ್ಮೆನ್ಸಲ್ಲಿ ಇಷ್ಟ ಅನಿಸಿದೆ ಎನರ್ಜಿ. ಆ ಥ್ರೂ ಔಟ್ ಎನರ್ಜಿನ ನೀವು ಮೈಂಟೈನ್ ಮಾಡಿದ್ರೆ ಹೋಲ್ ಗ್ರೂಪ್ ವಿತ್ ಅನೂಪ್, ಅದು ನನಗೆ ತುಂಬ ಖುಷಿ ಆಯಿತು. ಎಲ್ಲೂ ಗ್ರೂಪ್ ಡಲ್ ಆಯಿತು ಅಥವಾ ಅನೂಪ್ ಡಲ್ ಆಯಿತು ಅದು ಅನಿಸಿಲ್ಲ. ಒಂದೇ ಥರ ಕಾನ್ಸ್ಟೆಂಟ್ ಎನರ್ಜಿನ ಮೈಂಟೈನ್ ಮಾಡಿರೋದು ಸೂಪರ್. ಆದರೆ ನನಗೆ ಓವರಾಲ್ ಕೊರಿಯೋಗ್ರಫಿ ಎಲ್ಲೂ ನನಗೆ ಏನು ಮೈನಸ್ ಅನಿಸಿಲ್ಲ. ಆದರೆ ಹುಡುಗಿಯರು ವ್ಯಾಕಿಂಗ್ ಮಾಡ್ತಿದ್ದಾಗ ಬ್ಯಾಕ್ ಸೆಕ್ಷನ್ ನೀವು ತುಂಬ ಹೊತ್ತು ಕುಟ್ಕೊಂಡಿದ್ರ ಫಾರ್ ದ ಫ್ಲಿಪ್ಸ್, ಅದು ಸ್ವಲ್ಪ ಟೈಮಿಂಗ್ ಕಡಿಮೆ ಇಟ್ಕೊಂಡು ಕಂಟೆಸ್ಟೆಂಟ್ ಜಾಸ್ತಿ ಮುಂದೆ ಬಂದು ಮಾಡ್ತಿದ್ರೆ ಇನ್ನೂ ಅಮೇಝಿಂಗ್ ಆಗ್ತಿತ್ತು. ಬಟ್ ಎವ್ರಿವೇರ್ ಯು ಡಿಡ್ ಯುವರ್ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸಾಕ್ಷಿ ಅವರ ಹಾಟ್ ಫೇವರೇಟ್ ಹುಡುಗ ಅನೂಪ್ ಅವರ ಪರ್ಫಾರ್ಮೆನ್ಸ್ ಹೇಗಾಯಿತು ಮೇಡಮ್? ಅನೂಪ್ ಅವನಿಗೆ ಎಷ್ಟು ಮುತ್ತು ಕೊಟ್ಟರು ಸಾಲದು. ಅವ್ನು ನನ್ನ ಫೇವ್ರೆಟ್ ನಿಜವಾಗ್ಲೂ. ನನಗೆ ಅವನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಪ್ಯೂರ್ ಡ್ಯಾನ್ಸಿಂಗ್ನ ಅವನು ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಯಾವುದೇ ರೀತಿಯ ಫ್ಲಿಪ್ಸ್ ಆಗಲಿ, ಅನ್ನೆಸೆಸರಿ ಫ್ಲಿಪ್ಸ್ ಆಗಲಿ ಆ ಥರ ಏನು ಯೂಸ್ ಮಾಡೋದಲ್ಲೇ ತುಂಬ ಚೆನ್ನಾಗಿ ಅವ್ನಿಗೇನು ಹೇಳ್ಕೊಟ್ಟಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾನೆ. ಆ್ಯಂಡ್ ನನಗೆ ಕೊರಿಯೋಗ್ರಫಿಕ್ಲಿ ಏನು ಇಷ್ಟ ಆಯಿತು ಅಂದರೆ ತುಂಬ ಮಿಕ್ಸ್ ಮಾಡಿಲ್ಲ ಫಾರ್ಮ್ಸ್ನ ಅವರು. ಒಂದು ಪೋರ್ಷನ್ ವ್ಯಾಕಿಂಗ್ ಮಾಡಿದ್ರು, ಒಂದು ಪೋರ್ಷನ್ ಹೌಸ್ ಮಾಡಿದ್ರು, ಒಂದು ಪೋರ್ಷನ್ ಅರ್ಬನ್ ಮಾಡಿದ್ರು. ಹುಲಿ ಡ್ಯಾನ್ಸ್ ಮಾಡಿದ್ದು ವಾಸ್ ದ ಹೈಲೈಟ್ ಅನಿಸ್ತು ನಮಗೆ. ಸೊ ಎದ್ದು ಕುಣಿಬೇಕು ಅನ್ನೋಷ್ಟು ನಮಗೆ ಒಂಥರ ವೈಬ್ರೇಷನ್ ಫೀಲ್ ಆಗ್ತಾಯಿತ್ತು. ಸೊ ಬಂದ್ಬಿಡು ಇಲ್ಲಿ ಬಾ ಬೇಗ. ಮಗನೇ, ರೋಡ್ ಆದರೂ ಇತ್ತು ಮರಿ, ಒಂದು ಅದನ್ನು ಬಿಟ್ಟು ಹಾರ್ದವನು ಹೊಂಡಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಸಾಕ್ಷಿ ಮೇಡಮ್, ಈ ಮುತ್ತುಗಳ ಹಿಂದೆ ಹೊಟ್ಟೆ ಉರುಕೊಳ್ಳುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ನಾನಲ್ಲ, ಇವರ ಕೊರಿಯೋಗ್ರಾಫರ್. ಎಲ್ಲ ನಾನು ಕಷ್ಟಪಟ್ಟ ಮಾಡ್ತೀನಿ ಮಾರೆ, ನನ್ನ ಹುಡುಗನಿಗೆ ಪ್ಲೀಸ್ ಕರೆಸಿ, ಕೊರಿಯೋಗ್ರಾಫರ್ನ ಕರೆಸಿ ನಿಜ. ಸೊ ಮನೋಜ್ ಮಾಸ್ಟ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ನಿಜವಾಗ್ಲೂ ತುಂಬ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದೀರಾ ಎಂಟೈರ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನೀವು ಅನೂಪ್ನ ಟ್ರೈನ್ ಮಾಡಿರೋ ರೀತಿ ಆಗಿರ್ಬೋದು, ಇಟ್ಸ್ ವೆರಿ ನೈಸ್. ಆ್ಯಂಡ್ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅನೂಪ್ನ. ಅವನ್ನ ಒಂಥರ ಎತ್ತಿ ಹಿಡ್ಕೊಂಡಿದ್ರು. ಸೊ ಆಲ್ ದ ವೆರಿ ಬೆಸ್ಟ್. ವಿಲ್ ಸಿ ವಾಟ್ ಹ್ಯಾಪನ್ಸ್. ಥ್ಯಾಂಕ್ ಯು. ಒಟ್ಟು ನಮ್ಮ ಸೆಲೆಬ್ರಿಟಿ ಗೆಸ್ಟ್ಗಳು ನಮ್ಮ ಜೊತೆಗಿದ್ದಾರೆ ಸರ್. ನಾನು ಸ್ಟಾರ್ಟ್ ಮಾಡ್ತೇನೆ ಸರ್. ಎಲ್ಲಿ ಗೊತ್ತುಂಟ, ರಾಕಿ ಬಾಯ್ ಫೇಮಸ್ ಆಗಿದ್ದು, ರಾಕಿ ಬಾಯ್ನ ಹೆಸರು ಬಂದಿದ್ದೆ
ಒಂದು ಕ್ಲಾತ್ ಅಡ್ವರ್ಟೈಸ್ಮೆಂಟಿಂದ, ನಿಮ್ಮದು ಕೂಡ ಕ್ಲಾತ್ ಬಿಸ್ನೆಸ್, ನೀವೇನಾದರೂ ರಾಕಿಗೆ ಬೇರೆ ಕ್ಲಾತ್ ಏನಾದರೂ ಸ್ಪಾನ್ಸರ್ ಮಾಡೋದಿದೆಯಾ? ಅದ್ಭುತವಾಗಿತ್ತು. ಸಲಾಂ ರಾಕಿ ಬಾಯ್. ಥ್ಯಾಂಕ್ ಯು ಸರ್. ಗ್ರೇಟ್ ಎಂಥೂಸಿಯಾಸಮ್ ಆ್ಯಂಡ್ ಗುಡ್ ಕೋಆರ್ಡಿನೇಷನ್. ಗುಡ್ ಲಕ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಓಕೆ, ಮುಗಿಸೋದಕ್ಕಿಂತ ಮುಂಚೆ ನಮ್ಮ ಹುಲಿವೇಷ ಅಂತ ಹೇಳಿದ್ರೇ ಮಂಗಳೂರು, ಮಂಗಳೂರು ಅಂತ ಹೇಳಿದ್ರೇ ಹುಲಿವೇಷ. ಸೊ ನಮ್ಮ ಸೂರಜ್ ಸರ್, ಸುಮಿತ್ ಸರ್ ವೇದಿಕೆ ಮೇಲೆ ಬಂದು ಒಂದು ಹುಲಿವೇಷಕ್ಕೆ 2 ಹೆಜ್ಜೆ ಹಾಕಿದರೆ ಇವತ್ತಿನ ಸೆಮಿಫಿನಾಲೆ ಇನ್ನೂ ಕೂಡ ಜಬರ್ದಸ್ತ್ ಆಗತ್ತೆ ಅಂದುಕೊಳ್ತಾರೆ ಸರ್. ಒಂದು ಸ್ಟೆಪ್ಸು ಎಲ್ಲ ಕಾಯ್ತಾ ಇದ್ದೇವೆ. ಹುಲಿ ಅಂತ ಇಲ್ಲದೆ ನಮ್ಮ ಸೆಮಿಫಿನಾಲೆ ಮುಗಿಸೋದಕ್ಕೆ ನಮಗೂ ಕೂಡ ಮನಸ್ಸು ಬರೋದಿಲ್ಲ. ಒಂದು ಬೀಟಿಗೆ ಸರ್. ಸಾಕ್ಷಿ ಮೇಡಮ್, ನೀವು ಬಂದ್ಬಿಡಿ. ಬರ್ಲಿ ಚಪ್ಪಾಳೆ ಜೋರಾಗಿ. ಜೋರ್ದಾರ್ ತಾಳಿಯ. ವಾವ್ 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 ವಾವ್, ಕ್ಯಾ ಬಾತ್ ಹೈ ಯಾರ್. ಬರ್ಲಿ ಜೋರಾಗಿ ಚಪ್ಪಾಳೆ ಒಂದ್ಸಾರಿ. So thank you ನಮ್ಮ 3 ಚುನಾವಣಾ ನಿರ್ಣಾಯಕರಿಗೆ. ಥ್ಯಾಂಕ್ ಯು ಸೋ ಮಚ್ ಅನೂಪ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ರಿಸಲ್ಟ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕಂಟೆಸ್ಟೆಂಟ್ ವೇದಿಕೆಗೆ ಬರುವಂತಹ ಹೊತ್ತು. ಸೊ ನಮ್ಮ ಸೆಮಿಫಿನಾಲೆ ಹೆಂಗಿದೆ ಅಂತ ಹೇಳಿದರೆ ಒಂದಕ್ಕಿಂತ ಒಂದು ಜಬರ್ದಸ್ತ್ ಆಗಿರುವಂತಹ ಪರ್ಫಾರ್ಮೆನ್ಸ್. ನಮಗೆ ಇಷ್ಟು ಕನ್ಫ್ಯೂಸ್ ಆಗಬೇಕಾದ್ರೆ ಜಡ್ಜಸ್ನ ಕತೆ ಅಷ್ಟೇ ಬಿಡಿ. ಸೊ ಈಗ ತಡ ಮಾಡದೆ ಇನ್ನೊಬ್ಬರು ಕಂಟೆಸ್ಟೆಂಟನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಹೊತ್ತು. ಸೊ ಹತ್ತಿರದ ವಾಮಂಚೂರಿನ ದಿಶಾ ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಪುಟ್ ಯು ಹ್ಯಾಂಡ್ಸ್ ಟುಗೆದರ್ ಫಾರ್ ದಿಶಾ ಫ್ರಮ್ ವಾಮಂಚೂರು. ಪಕ್ಷಿ ಸಂಪುಟದಲ್ಲಿ ಎಷ್ಟೊಂದು ಪಕ್ಷಿಗಳಿವೆ. ಅದರಲ್ಲಿ ತುಂಬಾ ವಿಶೇಷವಾದ ಪಕ್ಷಿ ಒಂದಿದ್ದರೆ ಅದುವೇ ನವಿಲು. ಶ್ರೀಕೃಷ್ಣನ ಮುಕುಟದಲ್ಲಿ ನವಿಲುಗರಿ ಏಕೆ? ತ್ರೇತಾಯುಗದ ಸೀತೆಗೂ ಶ್ರೀಕೃಷ್ಣನ ತಲೆಯ ಮೇಲೆ ಬಂದ ನವಿಲುಗರಿಗೂ ಏನು ಸಂಬಂಧ? ಸೀತಾದೇವಿಗೆ ಆ ಪಕ್ಷಿ ತನ್ನ ಸಾವನ್ನೇ ತಂದುಕೊಂಡು ಸೀತಾದೇವಿಗೆ ದಾಹವನ್ನು ತೀರಿಸಿದ್ದು ಯಾವ ಪಕ್ಷಿ? ರಾಮನೇ ಋಣದಲ್ಲಿ ಬದುಕಿದ್ದ ಅನ್ನುವುದಕ್ಕೆ ಈ ಸನ್ನಿವೇಶವೇ ಸಾಕ್ಷಿ. ಅಷ್ಟಕ್ಕೂ ಈ ನವಿಲುಗರಿಗೂ ಶ್ರೀಕೃಷ್ಣನಿಗೂ ಶ್ರೀರಾಮಚಂದ್ರನಿಗೂ ಏನು ಸಂಬಂಧ? ಶ್ರೀರಾಮ ಸೀತಾಮಾತೆ ಲಕ್ಷ್ಮಣ ವನವಾಸದಲ್ಲಿ ಇದ್ದಾಗ ಒಂದು ದಿನ ಸೀತಾಮಾತೆಗೆ ತುಂಬಾ ಬಾಯಾರಿಕೆಯಾಗುತ್ತದೆ. ಆಗ ಶ್ರೀರಾಮನು ವನದೇವರಲ್ಲಿ ನೀರಿರುವ ಜಾಗದ ದಾರಿ ತೋರಿಸಲು ವಿನಂತಿ ಮಾಡುತ್ತಾನೆ. ಆಗ ಸಹಾಯಕ್ಕೆ ಬಂದ ನವಿಲು ನೀರಿರುವ ಜಾಗಕ್ಕೆ ದಾರಿ ಉದ್ದಕ್ಕೂ ತನ್ನ ಒಂದೊಂದೇ ಗರಿಯನ್ನು ಕಿತ್ತು ದಾರಿ ತೋರಿಸುತ್ತದೆ.
ಮಾಸದ ಸಮಯದಲ್ಲಿ ಮಾತ್ರ ಉದುರುತ್ತದೆ. ಬಲವಂತವಾಗಿ ಕಿತ್ತರೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ನೀರಿರುವ ಜಾಗಕ್ಕೆ ಬಂದ ಶ್ರೀರಾಮ ನವಿಲಿನ ಪ್ರಾಣ ಪಕ್ಷಿ ತನ್ನ ಕಣ್ಣಾರೆ ಹಾರಿ ಹೋಗುತ್ತಿರುವುದನ್ನು ಕಂಡು, ನನಗಾಗಿ ನೀನು ನಿನ್ನ ಗರಿಯನ್ನು ಕಿತ್ತು ನಿನ್ನ ಪ್ರಾಣ ತ್ಯಾಗ ಮಾಡಿದೆ. ನನ್ನ ಮೇಲೆ ನಿನ್ನ ಋಣವಿದೆ. ಆದ್ದರಿಂದ ಮುಂದಿನ ಜನ್ಮದಲ್ಲಿ ನಿನ್ನ ಗರಿಯನ್ನು ನನ್ನ ಮುಕುಟದಲ್ಲಿ ಧರಿಸುತ್ತೇನೆ ಎಂದು ಭಾಷೆ ನೀಡುತ್ತಾನೆ. ವಸುದೇವಸುತಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣನ ತಲೆಯ ಮೇಲಿರುವಂತಹ ಈ ಗರಿಯ ಹಿಂದೆ ಎಷ್ಟೊಂದು ಅದ್ಭುತವಾದಂತಹ ಕತೆ ಇರುವಂಥದ್ದನ್ನು ದೇವರನ್ನ ಇಷ್ಟು ವರ್ಷ ತನಕ ನಾನು ಹುಟ್ಟು ಬೆಳೆದು ನನಗೆ ಇನ್ನೂ ತನಕ ಗೊತ್ತಾಗಲಿಲ್ಲ. ಈ ಕಥೆಯನ್ನು ಅಷ್ಟೇ ಮನಮುಟ್ಟುವ ಹಾಗೆ ತಲುಪಿಸಿದ್ದು ಇಲ್ಲಿಯ ತನಕ ನಮ್ಮ ಕರ್ನಾಟಕ ಬೆಸ್ಟ್ ಡ್ಯಾನ್ಸಲ್ಲಿದ್ದ ದಿಶಾನೆ ಅನ್ನುವಂಥ ಕ್ವಶನ್ ಮಾರ್ಕ್ ಸ್ಟಾರ್ಟ್ ಆಗ್ತಾ ಇದೆ ನಮಗೆ. ವಾಮಂಜರಿನ ಹುಡುಗಿನ ಇದು, ಅಯ್ಯೋ ದೇವ್ರೆ. ಆದರೆ ಒಂದು ಸ್ಪೆಷಲ್ ಥ್ಯಾಂಕ್ಸ್, ನಮ್ಮ ಕಾಂಪಿಟೇಷನ್ ಬಿಟ್ಟು ಹೊರಗಡೆ ಹೇಳಬೇಕು ಅಂತ ಹೇಳಿದರೆ ಇದರ ಕಥೆಯನ್ನು ಹೇಳೋದಕ್ಕೆ ಒಂದು ಧ್ವನಿ ಬರುತ್ತೆ. ಈ ಧ್ವನಿ ಕೇವಲ ನಮ್ಮ ರಿಯಾಲಿಟಿ ಶೋ ಮಾತ್ರವಲ್ಲ, ನಮ್ಮ ದೇಶದ ಎಲ್ಲ ರಿಯಾಲಿಟಿ ಶೋಗಳ ಮೈಥಾಲಜಿಕಲ್ ಪರ್ಫಾರ್ಮೆನ್ಸ್ಗಳ ಹಿಂದಿರುವಂತಹ ಧ್ವನಿ. ಅದೇ 98.3 ಬಿಗ್ FM ಬರ್ತಾ ಇರುವಂತಹ RJ ಪ್ರಸನ್ನ ಅವರ ಧ್ವನಿ. ಸೊ ಆ ಪ್ರಸನ್ನ ಅವರ ಧ್ವನಿಯಲ್ಲೂ ಒಂದು ದೈವಿಕ ಶಕ್ತಿ ಇದೆ. ಅವರಿಗೊಂದು ಜೋರಾದ ಚಪ್ಪಾಳೆ ನಮ್ಮ ಕನ್ನಡಿಗರ ಕೈಗಳಿಂದ ಬರಲಿ. ಸೊ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ. ಸೊ ಅಲ್ಲೋರ್ವ ಕೃಷ್ಣನ ಕಲಿಯುಗದ ರಾಧೆ ಕುಂತಿದ್ದಾಳೆ ಸಾಕ್ಷಿ ಮೇಡಮ್, ಹೇಗಾಯಿತು ಪರ್ಫಾರ್ಮೆನ್ಸ್? ಸೊ ನನಗೆ ಏನು ಅನಿಸ್ತು ಅಂದರೆ, ನನಗೆ ಏನು ಮಿಸ್ಸಿಂಗ್ ಅನಿಸ್ತಾಯಿತ್ತು ಅಂತ ಹೇಳ್ಬಿಡ್ತೀನಿ. ಸೊ ಗ್ರೂಪ್ ಕೋಆರ್ಡಿನೇಷನ್ ಸ್ವಲ್ಪ ಮಿಸ್ ಆಗ್ತಾಯಿತ್ತು ಅಂತ ನನಗನ್ನಿಸ್ತು. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಸೆಮಿ ಕ್ಲಾಸಿಕಲ್ ಅಟೆಂಪ್ಟ್ ಮಾಡಿದಾಗ ದೋ ಇಟ್ ಈಸ್ ನಾಟ್ ಪ್ರಾಪರ್ ಕ್ಲಾಸಿಕಲ್, ಮುದ್ರಾಸ್ಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಓಕೆ, ಸಿನ್ಸ್ ಇಟ್ ಈಸ್ ಸೆಮಿ ಕ್ಲಾಸಿಕಲ್, ದಿಸ್ ಇಸ್ ಫಾರ್ ದ ಕೊರಿಯೋಗ್ರಾಫರ್. ಅವ್ರಿಗೆ ಹೇಳ್ಕೊಟ್ಟಿರೋದನ್ನ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಕತೆ ಡಿಪಿಕ್ಟ್ ಮಾಡಿರೋದು ತುಂಬ ಇಷ್ಟ ಆಯಿತು, ಇಲ್ಲಿವರೆಗೂ ಕನ್ವೆ ಆಯಿತು. ಬಟ್ ಐ ಥಿಂಕ್ ದಿಶಾ ಮೇನ್ ಹೀರೋ ಆಗಿರಬೇಕಿತ್ತು ಈ ಒಂದು ಎಂಟೈರ್ ಪರ್ಫಾರ್ಮೆನ್ಸಲ್ಲಿ ಅಂತ ನನಗೆ ಅನಿಸಿದ್ದು.
ಸೊ ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ನಿನಗೆ ಹೇಳ್ಕೊಟ್ಟಿರೋದನ್ನ ನೀವು ತುಂಬ ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಗ್ರೂಪು ಕೂಡ ತುಂಬ ಚೆನ್ನಾಗಿ ಎಫರ್ಟ್ಸ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಪ್ರಯತ್ನ ಪಟ್ಟಿದ್ದೀರಾ. ಸೊ ಆಲ್ ದ ವೆರಿ ಬೆಸ್ಟ್. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೂರಜ್ ಸರ್. ಫಸ್ಟ್ ಆಫ್ ಆಲ್ ನಾನು ಎಲ್ಲ ಕೊರಿಯೋಗ್ರಾಫರ್ಗೂ ತುಂಬ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೇನೆ. ಬೇರೆ ಬೇರೆ ಟೈಪ್ ಆಫ್ ಫಾರ್ಮ್ಸ್ನ, ಬೇರೆ ಬೇರೆ ರೀತಿ ಡಾನ್ಸಸ್ನ ಕರ್ನಾಟಕ ಬೆಸ್ಟ್ ಡ್ಯಾನ್ಸಸ್ಗೆ ಇವತ್ತು ತಂದಿರೋದು ರಿಯಲಿ ನೀವು ಈ ವೇದಿಕೆಗೆ ಕೊಡ್ತಿರೋ ರೆಸ್ಪೆಕ್ಟಿಗೆ ಇದೊಂದು ಸಾಕ್ಷಿ. ಎಲ್ಲ ಕೊರಿಯೋಗ್ರಾಫರ್ ತಾಯಿ ತಂದೆಯರಿಗೆ, ಕಂಟೆಸ್ಟೆಂಟ್ಸ್ಗೆ. ಯಾಕೆಂದರೆ ಯಾರು ಸುಮ್ಮನೆ ಈ ವೇದಿಕೆನ ಸಿಂಪಲಾಗಿ ತೊಗೊಂಡಿಲ್ಲ, ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀರ. ಅದಕ್ಕೆ ಒಂದು ಸಾಕ್ಷಿ ಇದು ಡ್ಯಾನ್ಸ್. ಯಾಕೆಂದರೆ ನಾನು ಈ ಕಾನ್ಸೆಪ್ಟ್ ಬಗ್ಗೆ ಗೊತ್ತು, ಆದರೆ ಕೃಷ್ಣ ರಾಧ ನೋಡಿದ್ದೇನೆ, ಅಥವಾ ಕೃಷ್ಣ ರುಕ್ಮಿಣಿ ನೋಡಿದ್ದೇನೆ, ಮೀರಾ ಕೃಷ್ಣ ನೋಡಿದ್ದೇನೆ, ಬಟ್ ಕೃಷ್ಣ ನವಿಲು ಡುಯೆಟ್ ಇಲ್ಲೇ ನೋಡಿರೋದು. ಸೊ ಹ್ಯಾಟ್ಸ್ ಆಫ್ ಟು ದ ಕೊರಿಯೋಗ್ರಾಫರ್ ಫಾರ್ ದಿಸ್ ಕ್ರಿಯೇಟಿವ್ ಥಿಂಕಿಂಗ್. ಆ್ಯಂಡ್ ಈ ಕಥೆನ ಚೆನ್ನಾಗಿ ನರೇಟ್ ಮಾಡಿ ಸ್ಟೇಜ್ ಮೇಲೆ ತಂದಿದ್ದಾರೆ. ಆದರೆ ಇಲ್ಲಿ ಡಿಸೈನಿಂಗ್ ಆಫ್ ದ ಕೊರಿಯೋಗ್ರಫಿಯೇ ಮಿಸ್ಸಿಂಗ್ ಆಗಿರೋದು. ಅಂದರೆ ಒಂದು ಸ್ಟೇಜ್ನ 2 ರೀತಿ ಪಾರ್ಟಿಷನ್ ಮಾಡ್ಬೋದು, ಅಥವಾ 3 ರೀತಿ ಪಾರ್ಟಿಷನ್ ಮಾಡ್ಬೋದು. ಒಂದು ಕಡೆ ರಾಮ ಸೀತೆ ಕಾನ್ಸೆಪ್ಟ್ ಆಗ್ತಿದೆ, ಒಂದು ಕಡೆ ನವಿಲು ಏನು ಮಾಡ್ತಿದೆ ಅನ್ನೋದು ತೋರಿಸ್ಬೋದಿತ್ತು. ಅದರಿಂದ ದಿಶಾ ನಮಗೆ ಔಟ್ ಆಫ್ ದ ಸ್ಟೇಜ್ ಇದ್ದಾಗೆ ಅನ್ನಿಸ್ತಿತ್ತು ಒಂದು ಸ್ವಲ್ಪ ಟೈಮಲ್ಲಿ. ಮತ್ತೆ ಬಂದು ಡ್ಯಾನ್ಸಿಂಗ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿರೋದು ಕೃಷ್ಣ ಮತ್ತು ನವಿಲ್ ಬಂದಾಗ. ಸೊ ಇಲ್ಲಿ ಡ್ಯಾನ್ಸಿಂಗ್ ಮೇಜರಿ ಮಿಸ್ ಆಯಿತು. ಸಿನ್ಸ್ ಇಟ್ಸ್ ಎ ಡ್ಯಾನ್ಸ್ ಶೋ, ಐ ಆಮ್ ಲುಕಿಂಗ್ ಫಾರ್ ಎ ಮೋರ್ ಡ್ಯಾನ್ಸ್. ಅದರ್ವೈಸ್ ಕಾಸ್ಟ್ಯೂಮ್ ವೈಸ್, ಕಾನ್ಸೆಪ್ಟ್ ವೈಸ್ ನಿಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಅಂದರೆ ಕಾಂಪಿಟೇಷನ್ ತುಂಬ ಟಫ್ ಇದೆ, ಸ್ಮಾಲ್ ಡೀಟೇಲ್ಸ್ ಕೌಂಟ್ ಆಗ್ತಿದೆ. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಸುಮಿತ್ ಸರ್. ದಿಶಾ, ಹೆಲೋ ಸರ್. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದೀರಾ, ಟಾಪ್ ಟು ಬಾಟಮ್. ನವಿಲ್ ಥರನೇ, ಬಿಡಿದ ನವಿಲ್ ಆ ಥರ ತುಂಬ ಚೆನ್ನಾಗಿತ್ತು. ಕೊರಿಯೋಗ್ರಫಿ ನನಗೆ ಗ್ರಾಫ್ ಲೈಕ್ ಮಿಡಿಲಲ್ಲಿದ್ದಾಗೆ ಅನಿಸಿತ್ತು. ಮತ್ತು ಗ್ರೂಪ್ಗಿಂತ ನಿಮ್ಮದು ಡುಯೆಟ್ ಪಾರ್ಟ್ ಇತ್ತಲ್ಲ, ಅದು ಸ್ವಲ್ಪ ಸ್ಟ್ರಾಂಗ್ ಇತ್ತು ಕಂಪೇರ್ ಟು ಗ್ರೂಪ್. ಸ್ವಲ್ಪ ಮಿಸ್ ಹೊಡಿತಿದ್ರು ಲೆಫ್ಟ್ ಸೈಡ್. ಓಕೆ, ಸೊ ಸ್ವಲ್ಪ ಪ್ರಾಕ್ಟೀಸ್ ಬೇಕಿತ್ತು. ಓವರಾಲ್ ರೆಸ್ಟ್ ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಫಸ್ಟಿಂದ ಲಾಸ್ಟ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೃಷ್ಣ ಲವ ಪ್ರೇಮ ಕಥೆ ಒಂದು ಕಡೆಗಾದರೆ, ಇಲ್ಲೊಂದು ಪ್ರೇಮ ಕಥೆಯ ಇನ್ನೊಂದು ದಂತಕಥೆ ನಮ್ಮ ಜೊತೆಗಿದೆ. ಸರ್, ಹೇಗಾಯಿತು ಈ ಪ್ರೇಮ ಕಥೆಯಲ್ಲಿರುವಂಥ ಕಥೆ? ಕ್ರಿಯೇಟಿವಿಟಿ ವಾಸ್ ಗುಡ್, ಕಲರ್ಫುಲ್ ಟು ವಾಚ್, ಗುಡ್ ಪರ್ಫಾರ್ಮೆನ್ಸ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಆ್ಯಂಡ್ ಸ್ಪೆಷಲಿ ನಮ್ಮ ಕೃಷ್ಣ ಮಾತ್ರ ಸೊ ಅಮೇಝಿಂಗ್. ಅವರ ಎಕ್ಸ್ಪ್ರೆಷನ್ ಅಲ್ಲಿ ಕೂತ್ಕೊಂಡು ನಾವು ಡಾನ್ಸರ್ಸ್ಗಳು ನೋಡ್ತಾ ಇದ್ದರೆ, ಸೊ ನಮಗೆ ಡಾನ್ಸನ್ನೆಲ್ಲ ಬಿಟ್ಟು ಕೃಷ್ಣ ನೋಡುವಾಗ ಅನಿಸ್ತಾ ಇತ್ತು ಏನಾದರೂ ಡುಯೆಟ್ ಕಾಂಪಿಟೇಷನ್ ಇದ್ದರೆ ತುಂಬ ಟಫ್ ಇರುತ್ತೆ ಅಂತ ನಿಮ್ಮ ಕಾಂಪಿಟೇಷನ್. ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬೀಯಿಂಗ್ ವಿತ್ ಅಸ್. ಅದು ಅದ್ಭುತವಾದಂತಹ ಕಥೆಯನ್ನು ನೆನಪಿಸಿಕೊಟ್ಟಿದ್ದಕ್ಕೆ, ಐತಿಹ್ಯದ ಕುರುವಾಗಿದ್ದಕ್ಕೆ ಎಲ್ಲರಿಗೂ ಕೂಡ ದಿಶಾ ಸ್ಮೈಲ್ ಹಾಗೇನೇ ಇರಲಿ, ನಗ್ನಗ್ತಾ ನವಿಲ್ ಥರನೇ ಕುಣಿತಾ ಇರಿ ಅಂತ ಹಾರೈಸ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಟು ಯು. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೇನೆ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ಒಂದು ರೌಂಡ್ನಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ನೀವು ನೋಡ್ತಾ ಕೂತ್ಕೊಂಡಿದ್ದೀರಿ. ಆದ್ರೆ ಈಗ ಸಣ್ಣ ವಿರಾಮ ತೆಗೆದುಕೊಳ್ಳುವಂತ ಹೊತ್ತು. ಸೊ ಮತ್ತೆ ಬರ್ತೇವೆ ಒಂದು ಸಣ್ಣ ವಿರಾಮದ ನಂತರ.
ಸಣ್ಣ ವಿರಾಮದ ನಂತರ ತಮ್ಗೆಲ್ರಿಗೂ ಕೂಡ ಸ್ವಾಗತ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಈ ಸೆಮಿಫಿನಾಲೆಯ 3ನೆಯ ವಾರ ಕೂಡ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಟೀಮ್ ನಮ್ಮೆದುರಿಗೆ ಬಂದು ಪ್ರದರ್ಶನವನ್ನು ನೀಡ್ತಾ ಹೃದಯವನ್ನು ಗೆಲ್ತಾ ಇರುವಂಥದ್ದು. ಈ ಪಯಣದ ಹಾದಿಯಲ್ಲಿ ಏನೊಂದು ಅದ್ಭುತವಾದಂತಹ ನೃತ್ಯದೊಂದಿಗೆ ನಮ್ಮ ಸೆಮಿಫಿನಾಲೆಯ ಕಿಚ್ಚನ್ನು ಇನ್ನಷ್ಟು ಹೆಚ್ಚೋದಕ್ಕೆ ವೇದಿಕೆ ಮೇಲೆ ಸ್ವಾಗತಿಸಿಕೊಳ್ತಾ ಇರುವಂಥದ್ದು ಉಡುಪಿಯ ಶ್ರೀಕೃಷ್ಣನ ಪರಮ ಪುಣ್ಯ ಕ್ಷೇತ್ರದ ಬಾಲೆ ವಿಹಾ ಉಡುಪಿ ಆನ್ ಸ್ಟೇಜ್. ಬಣ್ಣ ಬಣ್ಣದಿ ಸಿಂಗರಿಸಿ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ. ಸೊ ಪರ್ಫಾರ್ಮೆನ್ಸ್ ಹೆವಿ ಆಗಿತ್ತು. ಬಟ್ ಇವ್ರನ್ನ ನೋಡ್ಬೇಕಾದ್ರೆ ನಂಗೆ ಅಲ್ಲಿ ಕೂತ್ಕೊಂಡು ಬೇರೆ ಭಯ ಆಯಿತು. ಈಗ ಪಕ್ಕದಲ್ಲಿ ಬೇರೆ ನಿಂತ್ಕೊಂಡಿದ್ದಾರೆ. ನಾನು ಫಸ್ಟ್ ಬಂದು ಯಾರು ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ನೋಡ್ತಾ ಇದ್ದೇನೆ, ಫುಲ್ ಭಯ ಆಗೋಯಿತು. ಬಟ್
ಪುಟ್ಟ ದೇವರನ್ನು ನೋಡಿದಂತಹ ಫೀಲ್ ನಮಗೆಲ್ರಿಗೂ ಕೂಡ ಒಂದು ಡಿವೋಷನಲ್ ಫೀಲ್ ಈ ಒಂದು ವೇದಿಕೆಯಲ್ಲಿ ಬಂತು. ಸೊ ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ ವಿಹಾನಿಗೆ. ಸೊ ಶಿ ನೇಲ್ಡ್ ಇಟ್. ಸೊ ನಮಗಂತೂ ಸಖತ್ ಇಷ್ಟ ಆಯಿತು. ಬಟ್ ಈಗ ನಮ್ಮ ಜಡ್ಜಸ್ಗೆ ಹೇಗಾಯ್ತು ಅನ್ನೋದನ್ನು ಕೇಳುವಂಥ ಹೊತ್ತು ಸಾಕ್ಷಿ ನಿಮ್ಗೆ ಹೇಗನ್ನಿಸ್ತು? ಏನು ತಿನ್ಕೊಂಬಂದೆ ಪುಟ್ಟ ಬೆಳಿಗ್ಗೆ? ದೋಸೆ. ದೋಸೆನ ಸಮೋಸನಾ? ಹಾಂ, ಅಲ್ಲೇ ಕನ್ಫ್ಯೂಷನ್. ದೋಸೆ ತಿಂದರೆ ಎಷ್ಟೊಂದು ಎನರ್ಜಿ ಬರುತ್ತೆ ಅಂದರೆ ನಾನು ದಿನ ತಿನ್ಬೇಕು ಇನ್ಮೇಲಿಂದ. ಏನು ಎನರ್ಜಿ ಅಬ್ಬಬ್ಬ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅವಳು ಕ್ಯಾರಿ ಮಾಡಿರೋ ಎನರ್ಜಿ. ಆ್ಯಂಡ್ ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ಶೋ ಅಲ್ಲಿರೋ ಮಕ್ಕಳಿಗೆ ಎಷ್ಟು ಸೀರಿಯಸ್ನೆಸ್ ಇದೆ ಈ ಕಾಂಪಿಟಿಷನ್ ಬಗ್ಗೆ. ಆ್ಯಂಡ್ ಇಲ್ಲಿರೋ ಅಂಥ ಪ್ರತಿಯೊಬ್ಬ ಕೊರಿಯೋಗ್ರಾಫರ್ಗೂ ಎಷ್ಟು ಸೀರಿಯಸ್ನೆಸ್ ಆ್ಯಂಡ್ ಜವಾಬ್ದಾರಿ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಅಷ್ಟೇ ಹೊಸ ಹೊಸ ಕಾನ್ಸೆಪ್ಟ್ನ ತರೋದಾಗಲಿ, ಹೊಸ ಹೊಸ ಡಾನ್ಸ್ ಫಾರ್ಮ್ನ ತರೋದಾಗಲಿ, ಎಕ್ಸ್ಪೆರಿಮೆಂಟ್ ಮಾಡೋದಾಗಲಿ. ಬಹುಶಃ ಒಂದೊಂದ್ಸಲಿ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಬಟ್ ಆ ಪ್ರಯತ್ನಕ್ಕೆ ನಾವು ಮೆಚ್ಚಬೇಕು ನಿಜವಾಗ್ಲೂ. ಸೊ ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಅಂತ ಕೇಳ್ಕೊತೀನಿ ನಮ್ಮ ಕೊರಿಯೋಗ್ರಾಫರ್ಸ್ ಹಾಗೂ ಕಂಟೆಸ್ಟೆಂಟ್ಸ್ಗೆ ನಾನು. ಸೊ ವಿಹಾ ಬಗ್ಗೆ ಹೇಳಬೇಕು ಅಂದರೆ ಅವಳ ಎಕ್ಸ್ಪ್ರೆಷನ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಟೀಮು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ವಿಹಾಗೆ. ಸ್ವಲ್ಪ ಕೊರಿಯೋಗ್ರಫಿಯಲ್ಲಿ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸಾಗಿ ಕೊಡ್ಬೋದಿತ್ತು ಅಂತ ನನಗನ್ನಿಸ್ತು. ಯಾಕಂದರೆ ವಿಹಾ ಇಸ್ ವೆರಿ ಕೇಪಬಲ್ ಅನಿಸುತ್ತೆ, ಒಳ್ಳೆ ಪೊಟೆನ್ಷಿಯಲ್ ಇದೆ ವಿಹಾಗೆ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್, ಇನ್ನು ಮುಂದೆ ಬರೋ ಪರ್ಫಾರ್ಮೆನ್ಸಲ್ಲಿ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ವಿಹಾಯಿಂದ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸಾಕ್ಷಿ. ಓವರ್ ಟು ಸುಮಿತ್, ಹೇಗನ್ನಿಸ್ತು ನಿಮಗೆ? ವಿಹಾ ಎಕ್ಸ್ಪ್ರೆಷನ್ ಕ್ವೀನ್ ಅಲ್ವಾ? ರೌಂಡ್ 1ನಿಂದ ಲಾಸ್ಟ್ ಎಪಿಸೋಡ್ವರೆಗೂ ಕ್ಯೂಟಾಗಿ ಸ್ಮೈಲ್ ಮಾಡ್ತಾ ಆ ಥರ ಪರ್ಫಾರ್ಮೆನ್ಸನ್ನು ಚೂಸ್ ಮಾಡ್ತಾಯಿದ್ರಿ. ಈ ರೌಂಡಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಮಾಡಿದ್ದೀರಾ. ಎನರ್ಜಿ, ಎಕ್ಸ್ಪ್ರೆಷನ್ಸ್ ಬೇರೆ, ವೈಬ್ ಬೇರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕೊರಿಯೋಗ್ರಫಿದ ವೆಲ್ ಸೆಟ್ಲಾಗಿತ್ತು. ಏನೋ ಸ್ವಲ್ಪ ವಾವ್ ಆಗ್ಬೋದಿತ್ತು ಅಂತ ನನಗೆ ಅನಿಸಿತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಹೇಳಲಿಕ್ಕೆ ಇಲ್ಲ. ಎಸ್ ಸರ್, ನಿಮ್ಮ ಬಗ್ಗೆ ಒಂದು ಹೇಳಬೇಕು. ನಿಮ್ಮ ಬಗ್ಗೆ ಎಸ್ ನಿಮ್ಮ ಬಗ್ಗೆ ಆ ಪ್ರಾಪರ್ಟಿ ಮಿಸ್ ಆದ್ರೂ ನೀವು ಒಂದು ಇಂಚ್ ಸಹ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿಲ್ಲ. ಅದು ನಿಜ ಆರ್ಟಿಸ್ಟಿದೊಂದು ಸೈನ್ ಅಂತ ಹೇಳ್ಬೋದು. ಅದು ನನಗೆ ಲೈಕ್ ಆಯಿತು. ಅಲ್ಲ, ಅವರನ್ನು ನೋಡಬೇಕಾದ್ರೇ ಭಯ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೂರಜ್ ಅವರೇ, ಹೇಗನ್ನಿಸ್ತು? ಹಾಯ್ ವಿಹಾ. ಹಾಯ್. ಓಕೆ, ನಾವು ಈ ವೇದಿಕೆಯಲ್ಲಿ ಎಲ್ಲ ಡ್ಯಾನ್ಸ್ ಫಾರ್ಮ್ಗೂ ಇಂಪಾರ್ಟೆನ್ಸ್ ಕೊಡ್ತೇವೆ. ಹಾಗೆ ನಮ್ಮ ಪೂರ್ವಿಕರಿಂದ ಕೆಲವೊಂದು ಡ್ಯಾನ್ಸ್ ಫಾರ್ಮ್ಸ್ ನಾವು ಫೋಕ್ ಮುಖಾಂತರ, ಜಾನಪದ ಮುಖಾಂತರ ಅಥವಾ ಒಂದು ಪದ್ಧತಿ ಮುಖಾಂತರ ಏನು ಕಲ್ತ್ಕೊಂಡು ಬಂದಿದ್ದೇವೆ ಅದಕ್ಕೂ ನಾವು ಡ್ಯಾನ್ಸ್ ಮುಖಾಂತರ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆಂದರೆ ದುರ್ಗಾ ಫೋಕ್ ಫಾರ್ಮ್ ಇವಾಗ ಇಲ್ಲಿ ಕರಗ ಅಂತ ಕರಿತೇವೆ ಅಥವಾ ದೇವಿ ಡ್ಯಾನ್ಸ್ ಅಂತ ಕರಿತೇವೆ. ಹಾಗೆ ನಾರ್ತಿಗೆ ಹೋದರೆ ದುನುಚಿ ಡ್ಯಾನ್ಸ್ ಅಂತ ಕರಿತೇವೆ. ದುನುಚಿ ಅಂದರೆ ಅಲ್ಲಿದು ಒಂದು ದೇವಿ ಫಾರ್ಮ್. ಇಲ್ಲಿ ಏನಂದರೆ ದೇವರ ಥರನೇ ನಾವು ಡ್ಯಾನ್ಸ್ ಮಾಡಿ ದೇವರ ಮುಂದೆ ಊರಿಗೆ ಸುಭಿಕ್ಷೆ ಆಗಲಿಕ್ಕೆ, ಊರಿದು ಮಾರಿ ಕಳಿಯೋಕ್ಕೆ ಅಥವಾ ಎಲ್ಲರಿಗೂ ಒಳ್ಳೆಯದಾಗೋಕ್ಕೆ ಈ ಥರ ಡ್ಯಾನ್ಸ್ ಫಾರ್ಮ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅಂಥ ಡ್ಯಾನ್ಸ್ ಫಾರ್ಮ್ನ ಇವತ್ತು ವೇದಿಕೆ ತಂದು ಅಷ್ಟೇ ಎನರ್ಜೆಟಿಕ್ ಆಗಿ, ಅಷ್ಟೇ ಎಕ್ಸ್ಪ್ರೆಸಿವ್ ಆಗಿ ಪ್ರೆಸೆಂಟ್ ಮಾಡಿದ್ದು ನಿನಗೆ ಹ್ಯಾಟ್ಸ್ ಆಫ್. ದಟ್ ಈಸ್ ವೆರಿ ಗುಡ್. ಓಕೆ, ತುಂಬ ಕಡೆ ಕೋಆರ್ಡಿನೇಷನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ಈ ಕಾನ್ಸೆಪ್ಟ್ ನ್ಯೂ ಟು ದ ಸ್ಟೇಜ್ ಆ್ಯಂಡ್ ತುಂಬ ಎಫರ್ಟ್ ಹಾಕಿದ್ದಾರೆ ಟೀಮ್. ಆಲ್ ದ ಬೆಸ್ಟ್. ತುಂಬ ಟಫ್ ಇದೆ ಕಾಂಪಿಟೇಷನ್, ಆದರೂ ಆಲ್ ದ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು ಸೂರಜ್ ಅವರೇ. ಸ್ಪೆಷಲ್ ಗೆಸ್ಟ್, ನಿಮ್ಗೆ ಹೇಗೆ ಅನ್ನಿಸ್ತು ಪರ್ಫಾರ್ಮೆನ್ಸ್? ಡಿವೋಷನಲ್ ಟಚ್. ಇಟ್ ವಾಸ್ ನೈಸ್ ಟು ವಾಚ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್. ಓಕೆ, ವಿಹಾ ಆ್ಯಂಡ್ ಟೀಮ್ ಆಲ್ ದ ಬೆಸ್ಟ್. ಫಸ್ಟ್ ಪೋದು ಮೋನೆದಕ್ಕೊಂದು ಬಲ್ಲವೆ ಏರ್ನಲ್ಲಿದ್ದರು ಪೋಚಿ ಕತ್ತಲ್ಲಿಡ್ಕೊಂಡು ಪ್ರಾಬ್ಲಮ್ ಹಾಕೊಂಡು ಓಕೆ ಇರತ್ತವೆ ಯಾರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ನಮ್ಮ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆ ನಡೀತಾ ಇದೆ. ಸೊ ತಡ ಮಾಡದೆ ಇನ್ನೋರ್ವ ಕಂಟೆಸ್ಟೆಂಟನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ನಮ್ಮ ಸಾನಿಯಾ ಹುಬ್ಬಳ್ಳಿಯಿಂದ ಇದೀಗ ವೇದಿಕೆಯಲ್ಲಿ ಬಂದೊಂದು ಖಡಕ್ ಆಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕಿದ್ದಾರೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಪುಟ್ ಯು ಹ್ಯಾಂಡ್ಸ್ ಟುಗೆದರ್ ಫಾರ್ ಸಾನಿಯಾ ಫ್ರಮ್ ಹುಬ್ಬಳ್ಳಿ.
ಪ್ರೇಮವೇನ ಹೃದಯವೇನ ಓಂಕಾರನ ಸ್ಪರ್ಶವೇನ ಹರ್ಷವೇನ ಜೇಕಾರನ ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೇನ ಸುಪ್ರಭಾತ ಜನ್ಮದಾತ ಹೃದಯಗಳ ಪ್ರಥಮ ಪಾಠ ಬ್ರಹ್ಮ ಬರದ ಹಣೆ ಬರಹ ನಾ ಬರದ ಪ್ರೀತಿ ಬರಹ ಬ್ರಹ್ಮ ಬರದ ಹಣೆ ಬರಹ ನಾ ಬರದ ಪ್ರೀತಿ ಬರಹ ಈ ಹೃದಯದ ಕರುಳು ಚಿವುಟೋ ಜಾದೂಗಾರನ ಓ ಪ್ರೇಮವೇನ ಹೃದಯವೇನ ಓಂಕಾರನ ಓ ಸ್ಪರ್ಶವೇನ ಹರ್ಷವೇನ ಜೇಕಾರನ ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೇನ ಸುಪ್ರಭಾತ ಜನುಮರಾತ ಹೃದಯಗಳ ಪ್ರಥಮ ಪಾಠ ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೇನೆ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ಒಂದು ರೌಂಡ್ನಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ನೀವು ನೋಡ್ತಾ ಕೂತ್ಕೊಂಡಿದ್ದೀರಿ, ಆದ್ರೆ ಈಗ ಸಣ್ಣ ವಿರಾಮ ತೆಗೆದುಕೊಳ್ಳುವಂತ ಹೊತ್ತು. ಸೊ ಮತ್ತೆ ಬರ್ತೇವೆ ಒಂದು ಸಣ್ಣ ವಿರಾಮದ ನಂತರ.
ಸಣ್ಣ ವಿರಾಮದ ನಂತರ ತಮ್ಗೆಲ್ರಿಗೂ ಕೂಡ ಸ್ವಾಗತ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅಹಂ ಪ್ರೇಮಾಸ್ಮಿಯೊಂದಿಗೆ ಇವತ್ತಿನ ಪ್ರೇಮ ಗೀತೆಯನ್ನು ಹಾಡಿದ್ದಾರೆ. ಈ ಪ್ರೇಮ ಗೀತೆಯ ನಾನೇ ಬ್ರಹ್ಮ ಎನ್ನುವಂತಹ ನಮ್ಮೆಲ್ಲರಿಗೂ ಕೂಡ ಅರ್ಥವಾಗುವ ಗೀತೆ. ಆದರೆ ನಮ್ಮ ಜಡ್ಜಸ್ ಈ ಗೀತೆಯನ್ನು ಯಾವ ರೀತಿ ಅರ್ಥ ಮಾಡಿಕೊಂಡ್ರು ಅಂತ ಹೇಳಿ ಸುಮಿತಾ ಮಿನ್ ಸರ್. ಸಾನಿಯಾ, ಏನಾಯ್ತು? ಬೇಜಾರಲ್ಲಿದ್ದೀರಾ? ಊಟ ಮಾಡಿಲ್ವಾ? ಮಾಡಿದ್ದೀರಾ? ಹೌದು ಹೌದಿಲ್ಲ ಬಸವಿಲ್ಲ ಆ ಥರ. ಓಕೆ, ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕಾಸ್ಟ್ಯೂಮ್ ತುಂಬ ಇನೋವೇಟಿವ್ ಆಗಿದೆ. ಥ್ಯಾಂಕ್ ಯು. ಈಗ ತನಕ ನಾನು ನೋಡಿಲ್ಲ ಅಂಥದ್ದು ಕಾಸ್ಟ್ಯೂಮ್. ಓಕೆ, ಅದು ಬಿಟ್ಟರೆ ಸಾಂಗ್ ಮಿಕ್ಸಿಂಗ್ ಚೆನ್ನಾಗಿತ್ತು. ಎಸ್, ದೆನ್ ಪರ್ಫಾರ್ಮೆನ್ಸ್ ವೈಸ್ ಹೇಳಬೇಕಂತ ಆದರೆ ಗ್ರೂಪ್ಗಿಂತ ನನಗೆ ಡ್ಯುಯೆಟ್ ಪಾರ್ಟ್ ಮಾಡಿದಿಲ್ಲ, ಅದು ಸ್ವಲ್ಪ ಸ್ಟ್ರಾಂಗ್ ಇತ್ತು. ಯು ಬೋತ್, ನೀವು ಮತ್ತು ಅವರು. ಎಸ್, ಆನ್ ಆಫ್ ಆನ್ ಆಫ್ ಆನ್ ಆಫ್ ಆ ಥರ ಅನಿಸ್ತಿತ್ತು. ನಿಮ್ಮ ಫೇಸಲ್ಲಿ ಸಹ ಕಾಣಿಸ್ತಿತ್ತು. ಎನರ್ಜಿ ಲೋ, ಒಮ್ಮೆ ಹೈ, ಒಮ್ಮೆ ಲೋ, ಒಮ್ಮೆ ಹೈ. ಕೊರಿಯೋಗ್ರಫಿ ನಂಗೆ ಅರ್ಥ ಆಯಿತು, ಗ್ರೂಪ್ ಮಾಡಿದ್ದಾರೆ. ಬಟ್ ನೀವು ಲೀಡ್ ಅಲ್ವಾ, ಬಿಟ್ಕೊಡ್ಬಾರ್ದು. ಒಂದು ಫಾರ್ಮೇಷನ್ ಅಲ್ಲ, ಒಂದು ಸ್ಟೆಪ್ಸಿಂದ ಇನ್ನೊಂದು ಸ್ಟೆಪ್ಸ್ಗೆ ಹೋಗುವಾಗ ಬಿಟ್ಕೊಡ್ತೀರಾ. ಫೇಶಿಯಲ್ ಎಕ್ಸ್ಪ್ರೆಷನ್ ಒಮ್ಮೆಲೆ ಡಲ್ ಆಗುತ್ತೆ. ಅದೆಲ್ಲ ನೋಡ್ಕೊಳ್ಳಿ ನೆಕ್ಸ್ಟ್ ಟೈಮ್. ಓಕೆ, ರೆಸ್ಟ್ ಚೆನ್ನಾಗಿತ್ತು, ಕೊರಿಯೋಗ್ರಫಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಓಕೆ, ಸಾಕ್ಷಿ ಮೇಡಮ್. ನನಗೆ ಸಾನ್ಯಾನ ನೋಡಿದ್ರೆ ಏನನ್ಸುತ್ತೆ ಅಂದರೆ ಶಿ ಇಸ್ ಅ ವೆರಿ ವರ್ಸಟೈಲ್ ಡಾನ್ಸರ್ ಅನಿಸುತ್ತೆ. ಅವಳಿಗೆ ಯಾವ ಫಾರ್ಮ್ ಕೊಟ್ಟರು ಅದನ್ನು ನಿಭಾಯಿಸೋ ಅಂತ ಒಂದು ಅವಳಿಗೆ ಕೇಪಬಿಲಿಟಿ ಇದೆ. ಥ್ಯಾಂಕ್ ಯು ಮ್ಯಾಮ್. ಸೊ ಹಂಗೆ ಇದ್ದಾಗ ಶಿ ಹ್ಯಾಸ್ ಟು ವರ್ಕ್ ಆನ್ ಹರ್ ಎನರ್ಜಿ. ತುಂಬಾ ಡ್ರಾಪ್ ಆಯಿತು ಎನರ್ಜಿ. ಟುವರ್ಡ್ಸ್ ದ ಎಂಡ್ ನನಗೆ ಭಯ ಆಗ್ತಾಯಿತ್ತು, ಏನೋ ಫ್ಲಿಪ್ ಮಾಡೋಕ್ಕೆ ಹೋಗಿ ಏನೋ ಬಿದ್ದು ಹೋಗ್ತಾಳೆ ಆ ಸಾನ್ಯಾ ಅಂದ್ಬಿಟ್ಟು ನನಗೆ ಅಷ್ಟು ಭಯ ಆಗ್ತಾಯಿತ್ತು. ಸೊ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಸಾನ್ಯಾ. ಆ್ಯಂಡ್ ಅದರ್ ದೆನ್ ದಟ್ ಡಿಸೈನಿಂಗ್ ಚೆನ್ನಾಗಿತ್ತು, ಕೊರಿಯೋಗ್ರಫಿ ಚೆನ್ನಾಗಿತ್ತು. ಸೊ ಬಟ್ ಕಂಟೆಸ್ಟೆಂಟ್ನ ನೋಡಿಬಿಟ್ಟು ಸ್ವಲ್ಪ ಮಾಡಿಫೈ ಮಾಡಬೇಕು ಕೊರಿಯೋಗ್ರಫಿನ ಸಮ್ಟೈಮ್ಸ್ ಅಂತ ಅನಿಸುತ್ತೆ. ಯಾಕಂದರೆ ಡ್ಯಾನ್ಸರ್ಸು ಇನ್ ಔಟ್ ಆಗ್ತಾ ಇರ್ತಾರೆ, ಬಟ್ ಕಂಟೆಸ್ಟೆಂಟ್ ಥ್ರೂ ಔಟ್ ದ ಸಾಂಗ್ ಇರ್ತಾರೆ. ಸೊ ಒಬ್ಬೊಬ್ಬರಿಗೆ ಜಾಸ್ತಿ ಎನರ್ಜಿ ಇರುತ್ತೆ, ಒಬ್ಬೊಬ್ರಿಗೆ ಕಮ್ಮಿ ಇರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಸ್ಮಾರ್ಟ್ ಪ್ಲೇ ಮಾಡಬೇಕು. ಇಂಥ ಒಳ್ಳೆ ಕಂಟೆಸ್ಟೆಂಟ್ನ ಇಟ್ಕೊಂಡು, ಇಂಥ ಒಳ್ಳೆ ವರ್ಸಟೈಲ್ ಡಾನ್ಸರ್ನ ಇಟ್ಕೊಂಡು ನಾವು ಸ್ಮಾರ್ಟ್ ಪ್ಲೇ ಮಾಡಬೇಕು ಅಂತ ನನಗನ್ಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ನೋಡೋಣ ಏನಾಗುತ್ತೆ ಅಂತ. ಸೂರಜ್ ಸನಿಲ್ ಸರ್, ಈ ಡ್ಯಾನ್ಸ್ ಬಗ್ಗೆ ನಾನು ಏನು ಹೇಳಬೇಕಂದ್ರೆ, ನಾನು ಇದನ್ನು ಯಾವುದೇ ಒಂದು ಫಾರ್ಮ್ ಡ್ಯಾನ್ಸ್ ಥರ ತೊಗೊಳ್ಳಲ್ಲ, ಒಂದು ಫಿಲ್ಮಿ ಕೊರಿಯೋಗ್ರಫಿ ಅಂತ ಹೇಳ್ತೀನಿ. ಓಕೆ, ಯಾಕೆಂದರೆ ಫಿಲ್ಮಿ ಡ್ಯಾನ್ಸಲ್ಲಿ ನಾವು ಸಾಹಿತ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಇಲ್ಲಿ ಸಾಹಿತ್ಯ ಡಿಮಾಂಡ್ ಮಾಡೋದು ಸ್ಟೆಪ್ಸ್ ಅಲ್ಲ, ಆ ಭಾವನೆಗಳನ್ನು ಅಲ್ಲಿ ಏನು ಸ್ಟೆಪ್ಸ್ ಮುಖಾಂತರ ನೀವು ತೋರಿಸಬೇಕು. ಅದು ಇಲ್ಲಿ ಮಿಸ್ಸಿಂಗ್. ಬರೀ ಬೀಟ್ಸಿಗೆ ಪಲ್ಟಿ ಹೊಡೆಯೋದು ಅಥವಾ ಜಿಮ್ನಾಸ್ಟಿಕ್ ಮಾಡೋದು ಅಥವಾ ಎನರ್ಜಿ ಹಾಕೋದಲ್ಲ. ಇದೊಂದು ಫಿಲ್ಮಿ ಕೊರಿಯೋಗ್ರಫಿ ಥರ ಇರೋದ್ರಿಂದ, ನಂಗೆ ಗೊತ್ತಿಲ್ಲ ನಿಮ್ಮ ಕೊರಿಯೋಗ್ರಫರ್ ಯಾವ ರೀತಿ ಅದನ್ನು ಕೊರಿಯೋಗ್ರಫ್ ಮಾಡಿದಾರಂದ್ರೆ, ನನಗೆ ಕಾಣಲಿಕ್ಕಿದ್ದು ಫಿಲ್ಮಿ ಕೊರಿಯೋಗ್ರಫಿ ಇರೋದ್ರಿಂದ ಆ ಭಾಷೆಗೆ, ಆ ಭಾವನೆಗೆ ಅಲ್ಲಿ ಏನು ಲಿರಿಕ್ಸ್ ಡಿಮಾಂಡ್ ಮಾಡುತ್ತೆ ಅದು ಇಲ್ಲಿ ಕಾಣಲಿಲ್ಲ. ಇಲ್ಲಿ ಜಾಸ್ತಿ ಸ್ಟಂಟ್ಸ್ ಇತ್ತು, ಇಲ್ಲಿ ಹೀರೋ ಇಲ್ಲ, ಹೀರೋಯಿನ್ ಮಾತ್ರ ಇದ್ದಾರೆ. ಸೊ ಇದೊಂದು ಇನ್ಕಂಪ್ಲೀಟ್ ಅನಿಸ್ತು ಅಲ್ಲಿ. ಅದು ಬಿಟ್ಟರೆ ಇಲ್ಲಿ ಬೇರೆ ಬೇರೆ ಫಾರ್ಮ್ಸ್ನ ಥರಕ್ಕೆ ಟ್ರೈ ಮಾಡಿದ್ದು ಕೊರಿಯೋಗ್ರಫಿನ ಜಾಣತನ ಅಂತ ಹೇಳ್ತೀನಿ. ಯಾಕೆಂದರೆ ನೀವು ಸೆಮಿ ಕ್ಲಾಸಿಕಲ್ ಟ್ರೈ ಮಾಡ್ತೀರಾ, ಒಂದು ಕಡೆ ಕಂಟೆಂಪ್ರರಿ ಟ್ರೈ ಮಾಡ್ತೀರಾ. ಸೊ ಅದೆಲ್ಲ ತುಂಬ ಹಿಡಿಸ್ತು ನನಗೆ. ಅದು ಬಿಟ್ಟರೆ ಕೊರಿಯೋಗ್ರಫಿ ವೈಸ್ ಇದನ್ನು ಸ್ಟ್ರಾಂಗ್ ತಂದಿದ್ರೆ ನೀವಿನ್ನೂ ಚೆನ್ನಾಗಿ ಬರ್ಬೋದು. ಸಿನ್ಸ್ ಇಟ್ಸ್ ಎ ಸೆಮಿ ಫಿನಾಲೆ, ತುಂಬ ಟಫ್ ಇದೆ ಕಾಂಪಿಟೇಷನ್. ಬಟ್ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ನೋಡೋಣ ಏನಾಗುತ್ತೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನಮ್ಮ ಸ್ಪೆಷಲ್ ಜ್ಯೂರಿ. ಕಾಸ್ಟ್ಯೂಮ್ ವಾಸ್ ನೈಸ್, ಗುಡ್ ಟು ವಾಚ್, ಬೆಸ್ಟ್ ಆಫ್ ಲಕ್. ಸೊ ಥ್ಯಾಂಕ್ ಯು ಸೋ ಮಚ್ ಸಾನಿಯಾ. ಎಲ್ಲ ಒಳ್ಳೆಯದಾಗಿದೆ. ಊಟ ಅಂದಮೇಲೆ ಅಲ್ಲಿ ಇಲ್ಲಿ ಒಂದು ಅಕ್ಕಿ ಕಾಲಲ್ಲಿ ಕಲ್ಲು ಸಿಗೋದು ಕಾಮನ್ ಆಗೇ ಆಗುತ್ತೆ. ಹಾಗಂತೇಳಿ ಊಟ ಬಿಡ್ಲಿಕ್ಕಾಗತ್ತಾ? ಇಲ್ಲ ಅಲ್ಲ. ಜೋಳದ ರೊಟ್ಟಿ ಜೊತೆಗೆ ಬಸ್ಸಾರು ಹಾಕ್ಕೊಂಡು ಹೊಡೆಯೋದೇ ಆಮೇಲೆ ಫಿನಾಲೆಗೆ ಬಂದ ಮೇಲೆ. ಸೊ ಆಲ್ ದ ಬೆಸ್ಟ್, ಹೋಪ್ ವೆಲ್ ರಿಸಲ್ಟ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಟೀಮ್. ಹುಬ್ಬಳ್ಳಿಯಿಂದ ಕಳಿಸ್ಕೊಡ್ಲಿಕ್ಕಿಂತ ಮುಂಚೆ ಈಗ ನಮ್ಮ ಕರ್ನಾಟಕ ಜನತೆಗೆ ಹುಬ್ಬಳ್ಳಿ ಭಾಷೆಯಲ್ಲಿ ಏನಾದರೂ ಒಂದು ಹೇಳಬೇಕೀಗ. ಥ್ಯಾಂಕ್ಸ್ ಅಂತ ಹುಬ್ಬಳ್ಳಿ ಭಾಷೆಯಲ್ಲಿ ಹೇಳಬೇಕು ನೀನೀಗ. ಸೆಮಿಫಿನಾಲೆಗೆ ನಿನಗೆ ವೋಟ್ ಮಾಡಿ ಕರ್ಕೊಂಡು ಬಂದಿದ್ದಾರಲ್ಲ, ಅವರಿಗೆ ಒಂದು ಹುಬ್ಬಳ್ಳಿಯ ಭಾಷೆಯಲ್ಲಿ ಹೇಳಬೇಕು ನೀನು ಥ್ಯಾಂಕ್ಸ್ ಅಂತ ಹೇಳಿ. ಟೀಮ್ನವ್ರು ಯಾರು ಹೇಳ್ತೀರಿ ನಿಮ್ಮ ಟೀಮಿನ ಹುಡುಗಿಗೆ
ಇಲ್ಲಿಯ ತನಕ ವೋಟ್ ಮಾಡಿ ಸೆಮಿಫಿನಾಲ್ಗೆ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಿಮ್ಮ ಹುಬ್ಳಿ ಭಾಷೆಯಂಗೆ ಹೇಳಿ ನಮ್ಮವರಿಗೆಲ್ರಿಗೂ ಸಂತೋಷ ಆಗಬೇಕು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾನ್ವಿ ಪಾಪ ಭಾಳ ಹಾರ್ಡ್ ವರ್ಕ್, ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ, ಆಮೇಲೆ ಒಳ್ಳೇದು ಇದು ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಟೀಮ್. ನಾಚ್ಕೊಂಡು ನಮ್ಮ ಹುಡುಗ ನೀರಾಗೋದ ಮಾರೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದು ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಇನ್ನೊಂದು ಎಪಿಸೋಡ್ ಮುಗ್ದೋಯ್ತು, ಗೊತ್ತೇ ಆಗಿಲ್ಲ ಶುರು ಹೆಂಗಾಯ್ತು ಹಾಗೇನೆ ಮುಗ್ದು ಹೇಗೆ ಹೋಗಿತ್ತು ಅಂತ ಗೊತ್ತಿಲ್ಲ. ಒಂದಕ್ಕಿಂತ ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸನ್ನು ನೋಡ್ತಾ ಹೆಂಗೆ 1 ಗಂಟೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆದರೆ ಏನು ಮಾಡೋದು, ವಿಧಿ ಬರಹ ಅನ್ನಂಗೆ ಸ್ಟಾರ್ಟ್ ಮಾಡಿದ ಮೇಲೆ ಮುಗಿಸ್ಲೇಬೇಕು. ಅದೇ ಕರೆಕ್ಟ್. ಆದರೆ ಅದಕ್ಕಿಂತ ಮೊದಲು ಯಾರಿಗೆ ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಸಿಗುತ್ತೆ ಅನ್ನೋದನ್ನು ಕಾದು ನೋಡಲೇಬೇಕು. ಅದಕ್ಕಿಂತ ಮೊದಲು ಇವತ್ತಿನ ಸ್ಪೆಷಲ್ ಗೆಸ್ಟ್ ಪೂರ್ಣಚಂದ್ರ ಜೈನ್ ಹಾಗೆಯೇ ಅಪೇಕ್ಷಾ ಜೈನ್ ಅವರನ್ನು ನಾನು ವೇದಿಕೆಗೆ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಬರಮಾಡಿಕೊಳ್ತಾ ಇದ್ದೇನೆ. ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಪ್ರಭಾತ್ ಸಿಲ್ಕ್ ಮೂಡಬಿದ್ರೆ ಇದರ ಮಾಲೀಕರು, ಹಾಗೆಯೇ ರೋಟರಿ ಕ್ಲಬ್ ಟೆಂಪಲ್ ಟೌನ್ ಇದರ ಅಧ್ಯಕ್ಷರು ಕೂಡ ಹೌದು. ಇನ್ನರ್ ವೀಲ್ನ ಮೆಂಬರ್ ಕೂಡ ಆಗಿರುವಂತಹ ಅಪೇಕ್ಷಾ ಮೇಡಮ್ ನನ್ನ ಜೊತೆಗಿದ್ದಾರೆ. ಆದರ್ಶ ದಾಂಪತ್ಯಕ್ಕೆ ಒಂದು ಅರ್ಥವನ್ನು ಕೊಟ್ಟಂತಹ ದಂಪತಿಗಳು, ವ್ಯವಹಾರ ಜೊತೆಗೆ ದಾಂಪತ್ಯ ಎರಡನ್ನೂ ಕೂಡ ಅಷ್ಟೇ ಅನ್ಯೂನ್ಯತೆಯಿಂದ ತೂಗಿಸಿಕೊಂಡು ಇವತ್ತು ದಂಪತಿಗಳೆಂದರೆ ಹೀಗಿರಬೇಕು ಎನ್ನುವಂತಹ ಮಾತಿಗೆ ಕೈಗನ್ನಡಿಯಾಗಿ ನಿಂತಹ ಈ ಮುದ್ದಾದ ಜೋಡಿಯನ್ನು ಕರುನಾಡು ಒಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿಕೊಳ್ತಾ ಇರುವಂಥದ್ದು. ಒಂದೇ ಒಂದು ಮಾತಲ್ಲಿ ಮುಗಿಸ್ಬಿಡ್ತೇನೆ ಸರ್. ತುಂಬ ಹಿರಿಯರು ತುಂಬ ಚೆನ್ನಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಅವಳು ದಮ್, ನಾನು ಪತಿ, ನಾವಿಬ್ಬರು ಒಟ್ಟಾದರೆ ದಂಪತಿ ಅಂದ್ಕೊಂಡು. ಸೊ ಆ ದಮ್ ಇಲ್ಲಿಂದ ಸಪ್ಲೈ ಆಗಿದೆ. ಹಾಗಾಗಿ ದಂಪತಿ ಕೂಡ ಇಷ್ಟೇ ಚೆನ್ನಾಗಿದ್ದೀರಿ, ಚೆನ್ನಾಗಿರಲಿ ಅನ್ನುವಂಥ ಹಾರೈಕೆ. ನಿಮ್ಮನ್ನು ಪ್ರೀತಿಯಿಂದ ಗೌರವಿಸ್ಕೊಳ್ಳೋದಕ್ಕೆ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿಯ ನಿರ್ದೇಶಕರು, ನಮ್ಮ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ಸ್ನ ನಿರ್ದೇಶಕರು ಆಗಿರುವಂತಹ ನಿತಿನ್ ಸರ್ ಒಂದು ಈ ಕೆಂಪು ಮಣ್ಣಿನ ಕೆಂಪು ಗುಲಾಬಿಯೊಂದಿಗೆ ನಲ್ಮೆಯಿಂದ ಬಂಧಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇಷ್ಟು ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ಜೊತೆ ಇವತ್ತು ಬಂದು ಕಳೆದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕಿಂತ ನೀವು ಹೋಗೋಕ್ಕಿಂತ ಮೊದಲು ಒಂದು ಕೆಲಸ ಆಗಬೇಕು. ಇವತ್ತಿನ ಕಾರ್ಯಕ್ರಮ ಅಂದರೆ ಈ ಒಂದು ಎಪಿಸೋಡ್ನ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಅಂದರೆ ಯಾವ ಟೀಮ್ಗೆ ಹೋಗುತ್ತೆ ಅನ್ನೋದನ್ನು ನೀವು ಅನೌನ್ಸ್ ಮಾಡಬೇಕು. ಸೊ ನಾವು ಅನೌನ್ಸ್ ಮಾಡ್ತೇವೆ. ಈ ಒಂದು ಏನಿದೆ ಟ್ರೋಫಿ ಅದನ್ನು ನೀವು ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಏನನ್ನಿಸ್ತೆ? ಬಟ್ ನಮ್ಮ ನಿರ್ಣಾಯಕರು ಆ್ಯಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ನಮ್ಮ ಟಿ ವಿಯ ಪ್ರೊಡಕ್ಷನ್ ಟೀಮ್ ಎಲ್ಲರೂ ಕೂಡ ನಿಮಗೆ ಒಂದು ಸ್ಟ್ರಿಕ್ಟ್ಲಿ ವಾರ್ನಿಂಗನ್ನು ಕೊಟ್ಟಿದ್ದರು. ನಿಮ್ಮ ಪರ್ಫಾರ್ಮೆನ್ಸ್ನ ಆಡಿಯೋ ಟ್ರ್ಯಾಕ್ನ ಡೀಟೇಲ್ಸನ್ನು ನಾವು ಕೇಳಿದವಾಗ ಆನ್ ಡೇಟಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಅದನ್ನು ನೀವು ನೀಡಿದ ನಂತರ ಯಾರು ಒಂದು ಸಾಂಗನ್ನು ಮೊದಲು ಚಾಯ್ಸ್ ಮಾಡ್ತಾರೋ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ತದನಂತರ ನಿಮ್ಮದು ಸಾಂಗ್ ಬಂದರೆ ನೀವು ಸಾಂಗನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ನಮ್ಮ ಟೀಮ್ ನಿಮಗೆ ಆಲ್ರೆಡಿ ನಿಮಗೆ ಕೋಆರ್ಡಿನೇಟ್ ಮಾಡಿದರು. ಆದರೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಆದರೆ ಮಿಸ್ಟೇಕ್ ಆಗಿ ಇರುತ್ತೆ. ಹಾಗಾಗಿ ಇವತ್ತಿನ ಈ ವಾರದ ದಿ ಬೆಸ್ಟ್ ಪರ್ಫಾರ್ಮರ್ ಟೀಮ್ ಹೋಗ್ತಾ ಇರುವಂತಹ ಕಂಟೆಸ್ಟೆಂಟ್ ನಂಗೆ ಗೊತ್ತೇ ಇಲ್ಲ, ನನಗೂ ಗೊತ್ತೇ ಇಲ್ಲ. ಎಸ್, ಸೊ ಇಬ್ಬರು ಈ ಒಂದು ಬಹುಮಾನ ಏನಿದೆ ಅದನ್ನು ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಸೇಮ್ ಸಾಂಗ್ ಬಟ್ ಎನರ್ಜಿ ಸಖತ್ತಾಗಿತ್ತು. ಸೊ ಬಟ್ ಇದೊಂದು ಎಲ್ಲ ಟೀಮ್ಗೂ ಕೂಡ ವಾರ್ನಿಂಗ್ ಕೂಡ. ಸೊ ದಯವಿಟ್ಟು ಸಾಂಗ್ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಹೋಗ್ತಾ ಇದೆ ಭೂಮಿಕಾ ಆ್ಯಂಡ್ ಅನು. ಜೋರಾದಂತಹ ಚಪ್ಪಾಳೆ ಬರಲಿ. ದಯವಿಟ್ಟು ಆ ಎರಡೂ ತಂಡಗಳು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸೊ ಸಲಾಂ ರಾಕಿ ಬಾಯ್. ರಾಕಿ ಬಾಯ್ನ ಟೀಮ್ ವೇದಿಕೆಗೆ ಬರ್ತಾ ಇದೆ. ಜೂನಿಯರ್ ರಾಕಿ ಬಾಯ್ ಆದರೆ ಇನ್ನೊಬ್ರು ಸೀನಿಯರ್ ರಾಕಿ ಬಾಯ್ ಆಗಿ ಇವತ್ತಿನ ಈ ವಾರದ ಫೈರ್ ಅನ್ನ ಇನ್ನಷ್ಟು ಫೈರ್ ಪರ್ಫಾರ್ಮೆನ್ಸ್ ಆಗಿಸಿದಂತಹ ಅನೂಪ್ ಅಂಡ್ ಭೂಮಿಕಾ. ಎರಡೂ ತಂಡಗಳು ಜೊತೆಯಾಗಿ ಬರಬೇಕು ವೇದಿಕೆಗೆ. ಎರಡೂ ತಂಡಗಳು ಬರಲಿ. ಜೋರಾದಂತಹ ಚಪ್ಪಾಳೆ. ಈ ಒಂದು ಎಪಿಸೋಡ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಪಡೆದಂತಹ ಎರಡೂ ತಂಡಗಳಿಗೂ ಕೂಡ ಬರಲಿ ಜೋರಾದಂತಹ ಚಪ್ಪಾಳೆ.
ಅಲ್ಲಿ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ದಟ್ ಈಸ್ ಭೂಮಿಕಾ ಬೆಂಗಳೂರು ಅಂಡ್ ಅನೂಪ್ ಅಂಕೋಲಾ. ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು. ಅದು ಜೋರದ ಚಪ್ಪಾಳೆ ಬರಲಿ ಕನ್ನಡ. ಕಂಗ್ರ್ಯಾಚುಲೇಷನ್ಸ್ ಗೈಸ್, ಹಾಗೇನೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹೋಗೋದಕ್ಕಿಂತ ಮುಂಚೆ ಕಳಿಸ್ಕೊಡೋದಕ್ಕೆ ಮನಸ್ಸಿಲ್ಲ, ಆದರೆ ನಮ್ಮ ಶೋನ ನಿಯಮ ಅತಿಥಿಗಳನ್ನು ಸ್ವಾಗತಿಸಿಕೊಳ್ಬೇಕು, ಬೆಳ್ಕೊಡ್ಬೇಕು ಅನ್ನುವಂಥದ್ದು. ಬೆಳ್ಕೊಡೋದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲಲ್ಲಿ ಇದ್ದೀವಿ ಸರ್. ಒಂದೆರಡು ನಿಮ್ಮ ಇಲ್ಲಿ ಹೊತ್ತು ತನಕ ನೋಡಿದ ಅನುಭವದ ಒಂದೆರಡು ನುಡಿಗಳು. ಭಾಳ ಖುಷಿ ಆಗ್ತಾಯಿದೆ, ಯಾಕಂದರೆ ನಾನು ಬೆಳಿಗ್ಗೆ ಕೂಡ ಇನಾಗ್ರಲ್ ಫಂಕ್ಷನಲ್ಲಿ ಕೂಡ ಇದ್ದೆ. ಆಮೇಲೆ ಕಮೆಂಟ್ಸ್ ಕೊಡಲಿಕ್ಕೆ ಅಂತ ನಮ್ಮಿಬ್ಬರನ್ನು ಕೂಡ ಇಲ್ಲಿ ಕರೆದು ಕೂತ್ಕೊಳಿಸಿದ್ರು. ಎಲ್ಲ ನಮಗೆ ಮೊದಲ ಅನುಭವ. ಆ್ಯಕ್ಚುಲಿ ಇದೆಲ್ಲ ನಾನು ಆಲ್ರೆಡಿ ಹೇಳಿದ ಹಾಗೆ ನಾವು ಟಿ ವಿಯಲ್ಲಿ ನೋಡುವಂಥ ಒಂದು ಕಾರ್ಯಕ್ರಮ ಇವತ್ತು ಲೈವ್ ಆಗಿ ಅದರಲ್ಲಿ ನಾವು ಕೂಡ ಭಾಗವಹಿಸ್ತೇವೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾ ಉಂಟು. ಹಾಗೆ ಇಂತಹ ಕಾರ್ಯಕ್ರಮ ಇನ್ನೂ ಕೂಡ ನಮ್ಮ ನಿತಿನ್ ಅವರು, ನಮ್ಮ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಇವರು, ನಮ್ಮ ನಿತಿನ್ ಅವರು ಇನ್ನೂ ಕೂಡ ಇಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರಲಿ, ನಮ್ಮಿಂದ ಆಗುವಷ್ಟು ಸಹಕಾರವನ್ನು ನಾವು ನೀಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ ತುಂಬ ಖುಷಿಯಾಯಿತು. ನಮಗೊಂದು ಅವಕಾಶ ಕೊಟ್ಟಿದ್ದೀರಿ. ಎಲ್ರಿಗೂ ನಮ್ಮ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಜಡ್ಜಸ್ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಜಡ್ಜ್ಮೆಂಟನ್ನು ಕೊಡ್ತಾಯಿದ್ರು. ನೀವು ಕೂಡ ಇಬ್ಬರು ಕೂಡ MC ಅವರು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ನಮಗೆ ಭಾಳ ಸಂತೋಷ ಆಯಿತು. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಹೊತ್ತುಗಳ ಕಾಲ ಜೊತೆಗೂಡಿದ್ದಕ್ಕಾಗಿ ಮತ್ತೊಮ್ಮೆ ಜೊತೆಯಾದ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಬೀಯಿಂಗ್ ವಿತ್ ಅಸ್. ಧನ್ಯವಾದಗಳು. ಉದಯಿಸಿದ ಸೂರ್ಯ ಅಸ್ತಂಗತವಾಗಲೇಬೇಕು, ಅರಳಿದ ತಾವರೆ ಮುದುಡಲೇಬೇಕು ಎನ್ನುವಂತಹ ಮಾತು. ಆದರೆ ಆ ಸೂರ್ಯನ ಅಂತಿಮ ದರ್ಶನವಲ್ಲ, ನಾಳೆಯ ಹೊಸ ಹುಟ್ಟಿಗೆ ತೆಗೆದುಕೊಳ್ಳುವಂತಹ ಕೊಂಚ ವಿರಾಮ ಅಷ್ಟೇ. ಹಾಗೆಯೇ ಇವತ್ತಿನ ಸೆಮಿಫಿನಾಲೆಯ ಈ ರೌಂಡನ್ನು ಇವತ್ತಿಗೆ ಮಾತ್ರ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೇವೆ, ಮತ್ತೆ ಹೊಸ ನೃತ್ಯಗಳೊಂದಿಗೆ, ಹೊಸ ಪರ್ಫಾರ್ಮೆನ್ಸ್ಗಳೊಂದಿಗೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ಸ್, ಹಾಗೇನೆ ನಮ್ಮ ಸ್ಪಂದನ ವಾಹಿನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.